ಇದೆ ಒಂದು ವೆಬ್ಸೈಟ್ ಇಸ್ಕಾನ್ ರಿಸಲ್ಟ್ ಟ್ರೀ ಅಂತ, ಅದ್ರಲ್ಲಿ ಸಿಗುತ್ತೆ ನೋಡಿ. ಅದೇ ಮಾತಾಜಿ, ವೃಂದಾವನ ಮಂಗಳ ಆರತಿ ಅಂತ ಒಂದು ಬಂತು. ಹೌದು, ಅದು ಕ್ಲಿಕ್ ಮಾಡಿ ನೋಡಿ. ಹಾ ಮಾತಾಜಿ, ಬಂತಾ? ಅಲ್ಲ ಅದು ಬಂತು. ಲಿರಿಕ್ಸ್ ಸಿಗುತ್ತೆ, ನೀವು ಅದನ್ನ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಾಂಗ್ ತಗೊಳ್ಬಹುದು. ಓಕೆ ಮಾತಾಜಿ, ಸಿಕ್ಕಿದೆ ಬಿಡಿ. ಹರೇ ಕೃಷ್ಣ ಟಿವಿಲಿ ಬೆಳಿಗ್ಗೆ 4:15 ಬರುತ್ತೆ ಯಾವಾಗ್ಲೂ. ಅದು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೇಕಾ ಮಾತಾಜಿ? ಹರೇ ಕೃಷ್ಣ ಟಿವಿ ಅಲ್ಲ, ಯೂಟ್ಯೂಬ್ ಅಲ್ಲಿ. ಅಲ್ಲಿನಾ? ಅದು ಹರೇ ಕೃಷ್ಣ ಟಿವಿದು ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರು ನೋಡ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ಪ್ರೋಗ್ರಾಮ್ಸ್ ಕೂಡ. ಬೆಳಿಗ್ಗೆ 4:15 ಮಂಗಳಾರತಿ ಬೃಂದಾವನದ್ದು ಹಾಕ್ತಾರೆ. ಅದನ್ನ ನಾವು 12 ಅವರ್ಸ್ ವರೆಗೂ ನಾವು ಅಂದ್ರೆ ಬ್ಯಾಕ್ 12 ಅವರ್ಸ್ ಹಿಂದಿನದ್ದು ಕೂಡ ನೋಡ್ಬೋದು. ಧನ್ಯವಾದಗಳು ರೀನಾ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಮಾತಾಜಿ, ವಿಭವರಿ ಶ್ರೇಷ್ಠ ಅಂತನಾ? ಶೇಷ ಅಂತ ಹೇಳ್ತಾರೆ, ವಿಭವರಿಷಿ ಶೇಷ ಅಂತ ಹೇಳ್ತಾರೆ. ಓಕೆ. ಹರೇ ಕೃಷ್ಣ. ಹೋಗುವ ಇವತ್ತಿನ ಕ್ಲಾಸಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಧ್ಯಾಯ 9, ಶ್ಲೋಕ 32. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಇವತ್ತಿನ ಶ್ಲೋಕ 33. ಹರೇ ಕೃಷ್ಣ. ಏನ್ ಮಾತಾಜಿ? ಹೌದೌದು, ಗೊತ್ತಾಯ್ತು. ನಾನು ಅದು ಅಲ್ಲಿ ಇತ್ತಲ್ಲ, ಅದೇ ಬಂತು ನನ್ಗೆ, ಸಾರಿ. ಶ್ಲೋಕ 33 ಇವತ್ತು. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅಲ್ಲಿ ಅನಿತ್ಯಂ ಅಸುಖಂ ಹೇಳ್ಬೋದು, ಅಥವಾ ಅನಿತ್ಯಂ ಅಸುಖಂ ಅಂತಾನು ಹೇಳ್ಬೋದು. ಅನಿತ್ಯಂ ಅಸುಖಂ, ಅದನ್ನ ಒಟ್ಟಿಗೆ ಅನಿತ್ಯಂ ಅಸುಖಂ ಅಂತ ಬಂದಿರುವಂತದ್ದು. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪದಗಳ ಅರ್ಥ ನೋಡುವ. ಕಿಂ ಇನ್ನೇನು, ಪುನಃ ಮತ್ತೆ, ಬ್ರಾಹ್ಮಣರು, ಪುಣ್ಯಾಹ ಧರ್ಮಿಷ್ಠರಾದವರು, ಭಕ್ತಾಹ ಭಕ್ತರು, ರಾಜರ್ಷಯಃ ಅಂದ್ರೆ ರಾಜ ಋಷಿಗಳು, ರಾಜರ್ಷಯಃ ತಥಾ ಕೂಡ, ಅನಿತ್ಯಂ ತಾತ್ಕಾಲಿಕವಾದ, ಅಸುಖಂ ಕ್ಲೇಶಮಯವಾದ, ಲೋಕಂ ಲೋಕವನ್ನು, ಇಮಂ ಈ, ಪ್ರಾಪ್ಯ ಹೊಂದಿ, ಭಜಸ್ವ ಪ್ರೀತಿಯುತ ಸೇವೆಯಲ್ಲಿ ತೊಡಗು, ಮಾಂ ನನಗೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಕೀಳು ಜನ್ಮದವರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ವೈಶ್ಯರಾಗಿರ್ಬೋದು, ಶೂದ್ರರಾಗಿರ್ಬೋದು, ಅವರು ಕೂಡ ಭಗವಂತನ ಆಶ್ರಯ ಪಡ್ಕೊಂಡು ಪರಮಗತಿಯನ್ನ ಪಡೆಯಬಲ್ಲರು ಅಂತ ಹೇಳಿದ್ರು. ಅವರೇ ಪಡ್ಕೊಳ್ಳುವಾಗ ಇನ್ನು ಇವರ ಮಾತೇನ್ ಬಂತು? ಬ್ರಾಹ್ಮಣರು, ಭಕ್ತರು, ರಾಜರ್ಷಿಗಳು, ಧರ್ಮಾತ್ಮರಾದ ಅವರು ಬ್ರಾಹ್ಮಣರು, ಆ ರೀತಿ ಅಂತ ಅವರಿಗೂ ಕೂಡ ಖಂಡಿತ ಈ ಒಂದು ಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ಅವರು ಕೂಡ ಪಡಿತಾರೆ. ಹಾಗೇನೆ ಆದ್ದರಿಂದ ನೀನು ಈ ಅಶಾಶ್ವತವಾದ ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಭಕ್ತಿ ಸೇವೆಯಲ್ಲಿ ನಿರತನಾಗು ಅಂತೇಳಿ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳುವಂತದ್ದು. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ किं पुनರ್ಬ್ರಾಹ್ಮಣ ಪುಣ್ಯಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ.
अनित्यमसुखं लोकम् इमं प्राप्य भजस्व माम् किं पुनः ब्राह्मणा पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् किं पुनर्ब्राह्मण पुण्यः भक्ता अनित्यमसुखं लोकम् इमं प्राप्य भजस्व माम् किं पुनः ब्राह्मणा पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् किं पुनर्ब्राह्मण पुण्यः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् किं पुनः ब्राह्मणा पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् किं पुनर्ब्राह्मण पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम् ಓದಿಸ್ಬೋದು ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕಿಂ ಕೃಷ್ಣ ಪುನರ್ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುನರ್ಬ್ರಾಹ್ಮಣ ಪುಣ್ಯ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಹರೇ ಕೃಷ್ಣ. ಕೃಷ್ಣ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. किं पुनर्ब्राह्मण पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व माम्. हरे कृष्ण माताजी. ಹರೇ ಕೃಷ್ಣ. ಚಂದ್ರಶೇಖರ್ ಹೊರಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಂ ಅನಿತ್ಯಮಸುಖಂ ಲೋಕಂ ಅಸುಖಂ ಲೋಕಂ ಇಮುಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. किं पुनर्ब्रह्माण पुण्याः भक्तराजर्षयस्तथा अनित्यम् असुखं लोकम् इमं प्राप्य भजस्व माम्. हरे कृष्ण. ಇನ್ನೊಂದ್ಸಲ ಹೇಳಿ ಫಸ್ಟ್ ಲೈನ್ ಮಾತಾಜಿ. ಇನ್ನೊಂದ್ಸಲ ಹೇಳಿ. किं पुनर्ब्रह्माण ಬ್ರಾಹ್ಮಣ पुण्यः ಅಲ್ಲಿ ಬ್ರಾಹ್ಮಣ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಃ. किं पुनर्ब्राह्मणा पुण्याः भक्तराजर्षयस्तथा अनित्यम् असुखं लोकम् इमं प्राप्य भजस्व माम्. ಹರೇ हरे ಕೃಷ್ಣ. कृष्ण. ಧನ್ಯವಾದ. ಮಂಜುಳಾ ಮಾತಾಜಿ ಓದಿ. किं पुनः ब्राह्मणा पुण्याः भक्ता राजर्षयस्तथा अनित्यमसुखं लोकम् इमं प्राप्य भजस्व मां. ಧನ್ಯವಾದಗಳು. ಧನ್ಯವಾದಗಳು. ಜಿ ಮುಂದಕ್ಕೆ ಹೋಗೋಣ. ಇದಕ್ಕೆ ಹೋಗ ಶ್ವೇತಾ ಮಾತಾಜಿ. ಆ ಲಿಂಕ್ ನಿನ್ನೆ ಲಿಂಕ್ ಅಲ್ಲಿ ಯಾರಾದ್ರೂ ಇದ್ದಾರ ನೋಡ್ಕೊಂಡ್ ಬರ್ಬೋದಾ ನಿಮ್ಗೆ? ಓಕೆ ಮಾತಾಜಿ. ಕೆಲವು ಸಲ ಈ ಲಿಂಕ್ ನೋಡುದಿಲ್ಲ, ಮರ್ತೋಗಿ ಅಲ್ಲಿ ಹೋಗಿರ್ಬೋದು. ನೋಡಿ Okay. ಜಸ್ಟ್. ಓಕೆ. ಹಾ ಮಾತಾಜಿ, ನಾನು ಆ ಕಡೆನೆ ಹೋಗ್ಬಿಟ್ಟಿದ್ದೆ. ಹೌದಾ? ಅದಕ್ಕೆ ಸುಮಾರು ಜನ ಕಾಣ್ತಾ ಇಲ್ಲ ಅಂತ ನಾನು ಅನ್ಕೊಂಡೆ ಅಲ್ಲಿ ಇರ್ತಾರೆ ಅಂತ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಧ್ಯಾಜಿ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಆತ್ಮಾನಂ ಮತ್ಪರಾಯಣಃ ಮನ್ಮನಾ ಭವ ಮದ್ಭಕ್ತೋ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವಂ. ಇಲ್ಲಿ ಮಾಮೇ ವೈಶ್ಯಸಿ ಹೇಗೆ ಪದ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ, ಮಾಂ
ಏವ ಏಷ್ಯಸಿ ಆ ತರ ಬರುತ್ತೆ. ಮಾಂ ಅಂದ್ರೆ ನನ್ನಲ್ಲಿಗೆ, ಏವ ಸಂಪೂರ್ಣವಾಗಿ, ಏಷ್ಯಸಿ ನೀನು ಬರುವೆ ಅಂತ. ಮಾಮೇ ವೈಶ್ಯಸಿ ಯುಕ್ತೈವಂ, ಮಾಮೇ ವೈಶ್ಯಸಿ ಯುಕ್ತೈವಂ ಯುಕ್ತೈವಂ ಕೂಡ ಯುಕ್ತಃ ಯುಕ್ತ್ವಾ ಏವಂ ಯುಕ್ತೈವಂ ಅಂತ ಬರೋದು. ಮಾಮೇ ವೈಶ್ಯಸಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಇಲ್ಲಿ ಪದಗಳ ಅರ್ಥ ನೋಡುವ. ಇಲ್ಲಿ ಮನ್ಮನ ಅಂತ ಹೇಳಿದ್ರೆ ಮತ್ಮನ ಅಂತ ಬರುತ್ತೆ. ಅದನ್ನ ಬಿಡಿಸಿ ಓದುವಾಗ ಮತ್ಮನಃ ಅಂತ ಹೇಳಿದ್ರೆ ಸದಾ ನನ್ನನ್ನೇ ಚಿಂತಿಸುವವನು. ಭವ ಆಗು, ಮತ್ ನನ್ನ, ಭಕ್ತಃ ಭಕ್ತನು, ಮತ್ ನನ್ನ, ಯಾಜಿ ಆರಾಧಕನು, ಮಾಂ ನನಗೆ, ನಮಸ್ಕರಿಸು, ಮಾಂ ನನ್ನಲ್ಲಿಗೆ, ಏವ ಸಂಪೂರ್ಣವಾಗಿ, ಏಷ್ಯಸಿ ನೀನು ಬರುವೆ, ಯುಕ್ತ್ವಾ ತಲ್ಲೀನನಾಗಿಸಿ, ಏವಂ ಹೀಗೆ, ಆತ್ಮಾನಂ ನಿನ್ನ ಆತ್ಮವನ್ನು, ಮತ್ಪರಾಯಣಃ ನನ್ನಲ್ಲಿ ಭಕ್ತಿಯುಳ್ಳವನಾಗಿ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಇಂಪಾರ್ಟೆಂಟ್ ಶ್ಲೋಕ. ಇದು 2 ಸಲ ರಿಪೀಟ್ ಆಗ್ತದೆ. ನಮ್ಗೆ 18ನೇ ಅಧ್ಯಾಯದಲ್ಲಿ ಕೂಡ ಬರ್ತದೆ, ಇಲ್ಲಿ ಕೂಡ ಬರುತ್ತೆ. ಅಂದ್ರೆ ಇಡೀ ಭಗವದ್ಗೀತೆದೊಂದು ಸಾರ ಅಂತ ಹೇಳ್ಬೋದು. ಸಾರ ಅಂತಲ್ಲ, ಅಂದ್ರೆ ಮುಖ್ಯವಾದ ಶ್ಲೋಕ ಇದು. ಏನ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳ್ತಾರೆ. ಇಲ್ಲಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮನ ಮತ್ಪರಾಯಣ ಅಂತ ಬರುತ್ತೆ. 18ನೇ ಶ್ಲೋಕದಲ್ಲಿ ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ ಅಂತ ಒಂದ್ ಕಡೆ ಬರುತ್ತೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದು. 2 ಸಲ ಹೇಳ್ತಾರೆ ಇದನ್ನ ಭಗವದ್ಗೀತೆಯಲ್ಲಿ, 2 ಸಲ ಹೇಳ್ತಾರೆ ಭಗವಂತ ಈ ತರ. ನನ್ನ ಬಗ್ಗೆ ಸದಾ ನನ್ನನ್ನ ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿಸ್ಬೇಕು, ನನ್ನ ಭಕ್ತನಾಗ್ಬೇಕು, ನನಗೆ ನಮಸ್ಕಾರ ಮಾಡ್ಬೇಕು, ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಂ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಭವ ಮದ್ಭಕ್ತೋ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಹರೇ ಕೃಷ್ಣ. ಅವಾಗ್ಲೇ ಯಾರು ಓದಿದ್ದು ಲಾಸ್ಟ್? ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ ಮಾತಾಜಿ. ಆ ಗ್ರೂಪ್ ಅಲ್ಲಿ ಮಾತಾಜಿ ಯಶೋಧ ಮಾತಾಜಿ ಮತ್ತೆ ಅಲ್ಪ ದಾನೇಶ್ ಮಾತಾಜಿ ಅವ್ರು ನಿನ್ನೆ ಹೊಸದಾಗಿ ಬಂದಿದ್ರಲ್ಲ, ಅಭಿಷೇಕ್ ಅವರು ಎಲ್ರು ಅಲ್ಲೇ ಇದ್ದಾರೆ ಮಾತಾಜಿ. ಕರ್ದ್ರಾ? ಅಲ್ಪ ದಾನೇಶ್ ಬಂದ್ರು. ಯಶೋಧ ಮಾತಾಜಿ? ಯಶೋಧ ಮಾತಾಜಿಗೆ ಅವ್ರಿಗೆ ಲಿಂಕ್ ಇಲ್ಲಂತ ಮಾತಾಜಿ. ಇದು ಅವ್ರ ಗ್ರೂಪ್ ಅಲ್ಲಿ ಇಲ್ವಂತಲ್ಲೇ ಮಾತಾಜಿ. ಓಕೆ. ಏನ್ ಮಾಡಿದ್ರಿ ಮತ್ತೆ ಈಗ? ನಾನ್ ಹೇಳ್ದೆ ಮಾತಾಜಿ, ನೀವು ಗ್ರೂಪ್ ಅಲ್ಲಿ ಇದ್ರ ಅಂತ ಕೇಳ್ದೆ, ಇಲ್ಲ ಅಂತ ಅಂದ್ರು. ಇವು ಸ್ಯಾಟರ್ಡೆ ಗ್ರೂಪ್ ಇದು ಲಿಂಕ್ ಬೇರೆ ಇರುತ್ತೆ ಅಂತಂದೆ. ಅಲ್ಲ, ನಿಮ್ಗೆ ಈ ಲಿಂಕ್ ಅನ್ನ ಅಲ್ಲಿ ಗ್ರೂಪಿಗೆ ಹಾಕ್ಲಿಕ್ಕೆ ಚಾಟ್ ಬಾಕ್ಸ್ ಅಲ್ಲಿ ಆಗ್ತದಾ ಹಾಕ್ಲಿಕ್ಕೆ? ಅಲ್ಲೇ ಮಾತಾಜಿ? ಹಾ ಮಾತಾಜಿ. ಅಲ್ಲಿ ಮತ್ತೆ ಈ ಬ್ರೇಕ್ ಅಲ್ಲಿ ನೀವು ಮಾಡಿ ಅದನ್ನ ಅಲ್ಲಿ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಮತ್ತೆ ಲಿಂಕ್ ಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿ ಅವರಿಗೆ, ಆಯ್ತಾ? ಓಕೆ. ಗಾಯತ್ರಿ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಮನ್ಮನಾ ಭವ ಮದ್ಭಕ್ತೋ ಇಲ್ಲಿ ನಾನು ಓದಿಸ್ತೇನೆ, ನೀವು ಬೇಕಾದ್ರೆ ಅದು ಹಾಕಿ ಮಾಡಿ ಬನ್ನಿ, ಆಯ್ತಾ? ಓದಿ ಗಾಯತ್ರಿ. ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.
ಕನ್ನಡ ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ ಕೇಳ್ತಾ ಇಲ್ವಾ? ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ಹೇಳೋದು? ಓಕೆ, ಸೌಮ್ಯಶ್ರೀ ಮಾತಾಜಿ ಓದಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಅವಾಗ ಓದಿದ್ರಾ ನೀವು? ಇಲ್ಲಲ್ಲ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ. ಒಂದ್ ನಿಮಿಷ, ಒಂದೇ ಸೆಕೆಂಡ್. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತವ್ಯಂ ಆತ್ಮಾನಂ ಮತ್ಪರಾಯಣಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲೋಕಜೀವಿನಿ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮನಾಂ ಮತ್ಪರಾಯಣಃ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾನೇ ಮಾತಾಜಿ. ಹಾ, ಹೌದು, ಓದಿ ಓದಿ. ಶ್ಲೋಕ 34. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ, ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಮ ನಮಸ್ಕುರು ಮದ್ಯಾಜಿ ಮಾಂ ನಮಸ್ಕುರು. ಮದ್ಯಾಜಿ ಮಮ ಮಾಂ, ನಮಸ್ಕುರು. ಅಲ್ಲಿ ಮಮ ಅಲ್ಲ, ಮಾಂ. ಮದ್ಯಾಜಿ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ವೈಶ್ಯಸಿ ಯುಕ್ತವಂ ಮತ್ಪರಾಯಣಂ. ಮಾಮೇ ವೈಶ್ಯಸಿ ಯುಕ್ತೈವಂ. ಮಾಮೇವ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಂ. ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. ಇನ್ನೊಂದ್ಸಲ ಓದಿ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಧುರ ವೆಂಕಟೇಶ್ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗೋಣ ಮಾತಾಜಿ. ಆಯ್ತು, ಇದನ್ನು ಎಲ್ಲರೂ ಹೇಳುವ. ಓಂ ತತ್ಸತ್ ಇತಿ ಶ್ರೀಮದ್ ಓಂ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಹರೇ ಕೃಷ್ಣ. ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಅಥ ದಶಮೋಧ್ಯಾಯಃ. ವಿಭೂತಿಯೋಗಃ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ.
ಭೂಯ ಏವ ಮಹಾಬಾಹೋ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ. ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಇಲ್ಲಿ ಪದಗಳ ಅರ್ಥ ನೋಡುವ. ಶ್ರೀ ಭಗವಾನ್ ವಾಚ, ದೇವೋತ್ತಮ ಪರಮಪುರುಷನು ಹೇಳಿದನು, ಭೂಯಃ ಮತ್ತೆ, ಏವ ಖಂಡಿತವಾಗಿಯೂ, ಮಹಾಬಾಹೋ ಮಹಾಬಾಹುವೆ, ಶೃಣು ಕೇಳು, ಮೇ ನನ್ನ, ಪರಮಂ ಪರಮವಾದ, ವಚಃ ಉಪದೇಶವನ್ನು, ಯತ್ ಯಾವುದನ್ನು, ತೇ ನಿನಗೆ, ಅಹಂ ನಾನು, ಪ್ರಿಯಮಾಣಾಯ ನನಗೆ ನೀನು ಪ್ರಿಯನೆಂದು ತಿಳಿದು, ವಕ್ಷ್ಯಾಮಿ ಹೇಳುತ್ತೇನೆ, ಹಿತಕಾಮ್ಯಯ ನಿನ್ನ ಹಿತಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಅನುವಾದದಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನ ನಿನಗೆ ನೀಡುತ್ತೇನೆ ಅಂತ ಹೇಳ್ಕೊಂಡು ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಯತ್ತೇಹಂ ಅಂತ ಹೇಳಿದ್ರೆ ಯತ್ ತೇ ಅಹಂ, ಯತ್ತೇಹಂ ಅಂತ ಬರುವಂತದ್ದು. ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸಾಯಿ ಲಕ್ಷ್ಮಿ ಆಗಿಲ್ಲ, ಆಯ್ತಾ? ಸಾಯಿ ಲಕ್ಷ್ಮಿ ಆಗಿಲ್ಲ, ಸಾಯಿ ಲಕ್ಷ್ಮಿ ಆಗಿಲ್ಲ. ಭಗವಾನುವಾಚ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಹರೇ ಕೃಷ್ಣ. ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ಮಾಡ್ಕೊಳ್ಳಿ, ಗೊತ್ತಾಗುದಿಲ್ಲ ಅಲ್ಲ, ಅಲ್ಲಿ ಮಂಜುಳಾ ಮಾತಾಜಿ MN ಸಾಯಿ ಲಕ್ಷ್ಮಿ ಇದ್ದಾರೆ ಎಂ ಅಲ್ಲಿ. ಓಕೆ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಅವ್ರಾಯ್ತು. ಮಧುರಾ ವೆಂಕಟೇಶ್ ಆಯ್ತು. ಹಾ, MN ಸಾಯಿ ಲಕ್ಷ್ಮಿ ಮತ್ತೆ ಮಂಜುಳಾ ಮಾತಾಜಿ. ಹಾ, ಓದಿ ಮಾತಾಜಿ. ಮಂಜುಳಾ ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಶ್ರೀ ಭಗವಾನ್ ವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು.
ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋಣ ಮಾತಾಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಭೂಯೋ ಏವ ಮಹಾಬಾಹೋ ಶೃಣ್ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗೋಣ. ಶ್ಲೋಕ 2. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಇಲ್ಲಿ ಪದಗಳ ಅರ್ಥ ನೋಡುವ. ನ ಎಂದಿಗೂ ಇಲ್ಲ, ಮೇ ನನ್ನ, ವಿದು ತಿಳಿಯುತ್ತಾರೆ, ವಿದುಹು ತಿಳಿಯುತ್ತಾರೆ, ಸುರಗಣಾಹ ದೇವತೆಗಳು, ಪ್ರಭವಂ ಮೂಲವನ್ನು ಐಶ್ವರ್ಯವನ್ನು, ನ ಎಂದಿಗೂ ಇಲ್ಲ, ಮಹರ್ಷಯ ಮಹಾಋಷಯ ಮಹರ್ಷಿಗಳು, ಅಹಂ ನಾನು ಆಗಿದ್ದೇನೆ, ಆದಿ ಮೂಲವು, ಹಿ ಖಂಡಿತವಾಗಿಯೂ, ದೇವಾನಾಂ ದೇವತೆಗಳ, ಮಹಾಋಷೀಣಾಂ ಮಹರ್ಷಿಗಳ, ಚ ಕೂಡ, ಸರ್ವಶಃ ಎಲ್ಲಾ ವಿಧಗಳಲ್ಲಿ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು ಅಂತ ಹೇಳ್ತಾ ಇದ್ದಾರೆ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಓದಿಸ್ಬೋದು. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಹರೇ ಕೃಷ್ಣ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಉಮಾದೇವಿ ಆಯ್ತಾ? ಹಾ ಮಾತಾಜಿ ಓದಿದ್ರು.
ಓಕೆ ನೀವು ಹರೇ ಕೃಷ್ಣ ಮಾತಾಜಿ. ನಮೇ ನಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಶ್ವೇತಾ ಕೃಷ್ಣ ಮಾತಾಜಿ ಮಾತಾಜಿ, ನೀವು ಸಹ ಧನ್ಯವಾದ. ಓದಿ. ಶ್ವೇತಾ ಮಾತಾಜಿ. ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಪದ್ಮಾಜಿ ಬಿಟ್ಟಾಯ್ತು ಮಾತಾಜಿ. ಓದಿ ಮತ್ತೆ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹರ್ಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಮಧುರಾ ವೆಂಕಟೇಶ್ ಆದ್ಮೇಲೆ ನನ್ನನ್ನು ಕೂಗಿ ಮಾತಾಜಿ ಪದ್ಮಾಜಿ ಎಸ್. ಓಕೆನಾ? ಆಯ್ತು ಮಾತಾಜಿ. ಆವಾಗ ಕಾಣ್ಲಿಲ್ಲ ನಿಮ್ಮ ಹೆಸರು ನನಗೆ. ಓಕೆ. ಅಲ್ಪ ದಾನೇಶ್ ಮಾತಾಜಿ ಓದಿ. ಅಲ್ಪ ದಾನೇಶ್ ಮಾತಾಜಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಮೇ ವಿದುಃ ಸುರಗಣಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಂ ಮಹರ್ಷೀಣಂ ಚ ಸರ್ವಸಃ. ಅಹಮಾದಿರ್ಹಿ ದೇವಾನಾಂ ಅಂದ್ರೆ ಅಲ್ಲಿ ಪ್ಲೂರಲ್, ಪುಲ್ಲಿಂಗ ಅಂದ್ರೆ ಜಾಸ್ತಿ ಜನ, ಅದು ಏನು ಬಹುವಚನ, ಅಲ್ಲಿ ಪುಲ್ಲಿಂಗ ಅಲ್ಲ ಬಹುವಚನ. ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಂ ಚ ಸರ್ವಸಃ. ಸರಿ ಮಾತಾಜಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗೋಣ. ಅವ್ರು ಬರ್ಲಿಲ್ಲಲ್ಲ, ನೀವು ಮತ್ತೆ ಹೋಗಿ ಕೇಳಿದ್ರೆ ಸಹ ಬರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ ಮತ್ತೆ ಮಾತಾಜಿ. ಅವರು ಯಶೋಧ ಮಾತಾಜಿಗೆ ಗೊತ್ತಾಗ್ಲಿಲ್ವಂತೆ. ಅಲ್ಲ, ಈಗ ಬರ್ಲಿಲ್ಲ ಅವರು. ಮಾತಾಜಿ ನೀವು ಪರ್ಸನಲ್ ಆಗಿ ಲಿಂಕ್ ಕಾಪಿ ಮಾಡಿ ಅವ್ರಿಗೆ ಕಳಿಸ್ಬಿಡಿ ಮಾತಾಜಿ, ನಂಬರ್ ಇದ್ರೆ. ಇಲ್ಲ ಪ್ರಭುಜಿ, ಅವ್ರು ನಮ್ಮ ಗ್ರೂಪ್ ಅಲ್ಲಿ ಇಲ್ಲ, ನಂಬರ್ ಇಲ್ಲ ಅವರದ್ದು. ಅವ್ರ ನಂಬರ್ ಇದ್ರೆ ಕಳಿಸ್ಬೋದ? ನಂಬರ್ ಇಲ್ಲ ಅವರದ್ದು. ಚಾಟ್ ಅಲ್ಲಿ ಹಾಕಿದ್ರೆ ಅವ್ರ ಮನೇಲಿ ಯಾರು ಇಲ್ವಂತೆ, ಗೊತ್ತಾಗ್ಲಿಲ್ವಂತೆ. ಪಾಪ, ಎಲ್ಲಿ ಹೋಗಿದ್ರೆ. ಶ್ಲೋಕ 3. ಯೋ ಮಾಂ ಅಜಂ ಅನಾದಿಂ ಚ ಅಲ್ಲಿ ಮಾಂ ಅಜಾನಂ ಮಾಮ ಜಮಾನಂ ನಾದಿಂ ಚ ಅಂತ ಬರ್ತದೆ ಅಂತ ಹೇಳಿದ್ರೆ ಅದನ್ನ ಬಿಡಿಸಿ ಓದುವಾಗ ಯಹ ಮಾಂ ಅಜಂ ಅನಾದಿಂ ಅಂತ ಬರುತ್ತೆ. ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಇಲ್ಲಿ ಪದಗಳ ಅರ್ಥ ನೋಡುವ. ಯಾರು, ಮಾಂ ನನ್ನನ್ನು, ಅಜಂ ಜನ್ಮರಹಿತನು, ಅನಾದಿಂ ಆದಿ ಇಲ್ಲದವನು, ಚ ಕೂಡ, ವೇತ್ತಿ ತಿಳಿಯುತ್ತಾನೋ, ಲೋಕಗಳ ಮಹಾ ಈಶ್ವರಂ ಪರಮಪ್ರಭುವಾದ, ಅಸಮ್ಮೂಢ ಭ್ರಾಂತನಾಗದೆ, ಸಹ ಅವನು, ಮರ್ತೇಷು ಮರಣಕ್ಕೆ ಒಳಪಟ್ಟವರಲ್ಲಿ, ಸರ್ವ ಪಾಪೇಹಿ ಸಮಸ್ತ ಪಾಪಗಳಿಂದ, ಪ್ರಮುಚ್ಯತೆ ಬಿಡುಗಡೆ ಪಡೆಯುತ್ತಾನೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲಾ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಓದಿ. ಯೋ ವೇತ್ತಿ ಲೋಕಮಹೇಶ್ವರಂ
असम्मूढः समर्थेषु सर्वपापै प्रमुच्यते असम्मूढसमर्थेषु सर्वपापै प्रमुच्यते यो मामजमनादिं च वेत्ति लोकमहेश्वरम् असम्मूढः समर्थेषु सर्वपापै प्रमुच्यते यो मामजमनादिं च वेत्ति लोकमहेश्वरम् असम्मूढसमर्थेषु सर्वपापै प्रमुच्यते यो मामजमनादिं च वेत्ति लोकमहेश्वरम् असम्मूढसमर्थेषु सर्वपापै प्रमुच्यते यो मामजमनादिं च वेत्ति लोकमहेश्वरम् असम्मूढसमर्थेषु सर्वपापै प्रमुच्यते ಹರೇ ಕೃಷ್ಣ. ಓದಿಸ್ಬೋದು. ಚಂದ್ರಶೇಖರ್ ಹೊರಕೇರಿ ಮಾತಾಜಿ ಓದಿ. ಚಂದ್ರಶೇಖರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋ ಮಜಮನಾದಿಂ ಚ ವೆತ್ತಿ ಲೋಕಮಹೇಶ್ವರಂ असम्मूढः ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ದೀಪಾ ಬಾಳಿಗೆ ಮಾತಾಜಿ ಓದಿ. ಹರೇ ಕೃಷ್ಣ. ಯೋ ಮಾಂ ಅಜಂ ಅನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮಜಮನಾದಿಂ ಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೇ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕನ್ನಡ ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಯೋ ಮಾಮಜಮನಾದಿಂ ಚ ವೇತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗಿ. ಶ್ಲೋಕ 4 ಮತ್ತೆ 5. ಬುದ್ಧಿರ್ಜ್ಞಾನಂ ಸಮ್ಮೋಹಃ ಅಲ್ಲಿ ಬುದ್ಧಿ ಜ್ಞಾನಂ ಅಸಮ್ಮೋಹಃ ಬುದ್ಧಿ ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವ ಅಭಾವೋ ಭಯಂ ಚ ಭಯಮೇವ ಚ ಇಲ್ಲಿ ಬಿಡಿಸಿ ಓದಿಸ್ತೇನೆ ನಾನು, ತುಂಬಾ ಅಲ್ಲಿ ಒಟ್ಟೊಟ್ಟಿಗೆ ಉಂಟು. ಬುದ್ಧಿ ಜ್ಞಾನಂ ಅಸಮ್ಮೋಹಃ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾಂ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಅಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಅಭಯಮೇವ ಚ
ಭಯಮೇವ ಚ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಪದಗಳ ಅರ್ಥ ನೋಡುವ. ಬುದ್ಧಿಯು, ಜ್ಞಾನವು, ಅಸಮೋಹ ಸಂಶಯದಿಂದ ಮುಕ್ತಿಯು, ಕ್ಷಮಾಗುಣವು, ಸತ್ಯವು, ದಮಃ ಇಂದ್ರಿಯಗಳ ನಿಗ್ರಹವು. ಮ್ಯೂಟ್ ಮಾಡ್ಕೊಳ್ಳಿ ಓದುವವರು. ಇಂದ್ರಿಯಗಳ ನಿಗ್ರಹವು, ಶಮಃ ಮನಸ್ಸಿನ ನಿಗ್ರಹವು, ಸುಖವು, ದುಃಖವು, ಭವಃ ಹುಟ್ಟು, ಅಭಾವಃ ಸಾವು. ಇಲ್ಲಿ ಭವ ಅಭಾವ ಅಂತ ಹೇಳಿದ್ರೆ ಹುಟ್ಟು ಮತ್ತೆ ಸಾವು. ಸುಖ ದುಃಖ ಹುಟ್ಟು ಸಾವು, ಭವ ಅಭಾವ. ನಾವು ಭವರೋಗದಲ್ಲಿದ್ದೇವೆ ಹೇಳ್ತೇವಲ್ಲ, ಭವ ಅಂತ ಹೇಳಿದ್ರೆ ದುಃಖ, ಭವ ಅಂತ ಹೇಳಿದ್ರೆ ಹುಟ್ಟು, ಅಭಾವ ಅಂತ ಹೇಳಿದ್ರೆ ಸಾವು. ಸೊ ಭವ ಅಭಾವೋ, ಭೀತಿಯು, ಚ ಕೂಡ, ಅಭಯಂ ನಿರ್ಭೀತಿಯು, ಏವ ಕೂಡ, ಚ ಮತ್ತು ಅಂತೇಳಿ ಹೇಳ್ತಾ ಇರುವಂತದ್ದು. ಅಲ್ಲಿ ಅರ್ಥ ಅನುವಾದದಲ್ಲಿ ಹೇಳ್ತಿದ್ದಾರೆ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ ಇತ್ಯಾದಿ ಅದನ್ನ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಇನ್ನೊಂದು ಶ್ಲೋಕದಲ್ಲಿ ಮುಂದುವರಿಯುತ್ತದೆ. ಬುದ್ಧಿರ್ಜ್ಞಾನಮಃ ಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಭಯಂ ಚ ಭಯಮೇವ ಚ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಹರೇ ಕೃಷ್ಣ. ಓದಿಸ್ಬೋದು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬುದ್ಧಿಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖ ಭವೋ ಭಾವೋ ಭಯಂ ಚ ಭಯಮೇವ ಚ. ಹರೇ ಕೃಷ್ಣ. ಧನ್ಯವಾದ. ಕೇಳಿಸ್ಕೊತೀನಿ ಮಾತಾಜಿ. ಆಯ್ತು ಮಾತಾಜಿ. ಓಕೆ ಮಗಳು ಎಲ್ಲ ಬಂದಿದ್ದಾರೆ. ಸರಿ ಓಕೆ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿರ್ಜ್ಞಾನ ಮಾತಾಜಿ ಹೇಳ್ಕೊಡಿ ಅದು. ಬುದ್ಧಿರ್ಜ್ಞಾನ ಅಲ್ಲಿ ನಿಮ್ಗೆ ಕಷ್ಟ ಆಗ್ತದೆ, ಆದ್ರೆ ಬುದ್ಧಿರ್ಜ್ಞಾನಂ ಅಸಮೋಹ ಅಂತ ಓದ್ಕೊಳ್ಳಿ, ಅದು ನಿಮ್ಗೆ ಸುಲಭ ಆಗತ್ತೆ. ಅಲ್ಲಿ ಅರ್ಥ ಸರಿ ಆಗ್ಬೇಕು, ನಾವು ಓದುವಾಗ ಅರ್ಥ ಅನರ್ಥ ಆಗ್ಬಾರ್ದಲ್ಲ. ಬುದ್ಧಿರ್ಜ್ಞಾನಮ ಸಮ್ಮೋಹ ಅಂತ ಓದ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಬುದ್ಧಿರ್ಜ್ಞಾನಂ ಅಸಮ್ಮೋಹ ಆ ರೀತಿ ಓದ್ಕೊಳ್ಳಿ. ಬುದ್ಧಿರ್ಜ್ಞಾನ ಅಸಮ್ಮೋಹ
ಕ್ಷಮಾ ಜ್ಞಾನಂ ಅಲ್ಲಿ ಜ್ಞಾನಂ ಅಂತ ಬರ್ಬೇಕು. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಅಲ್ಲಿ ಭವೋ ಭಾವೋ ಹೇಳುವಾಗ ಕೂಡ ಅಲ್ಲಿ ದೀರ್ಘ ಬರ್ಬೇಕು, ಯಾಕಂದ್ರೆ ಅಲ್ಲಿ ಅಭಾವ ಅಂತ ಬರ್ಬೇಕು. ಹುಟ್ಟು ಸಾವು ಅಂತ ಅದು ಅರ್ಥ. ಭವ ಅಭಾವ ಅಂತ ಬರುವಾಗ ಭವೋ ಭಾವೋ ಅಂತ ಬರ್ಬೇಕು. ಹಾಗೇನೆ ಭಯಂ ಚ ಭಯಮೇವ ಚ, ಚ ಅಲ್ಲಿ ಅಭಯ ಅಂತ ಬರ್ಬೇಕು. ಹಾಗಾಗಿ ಚ ಅಂತ ಹೇಳ್ಬೇಕು ಅಲ್ಲಿ, ಆಯ್ತಾ? ಮಾತಾಜಿ ಇನ್ನೊಂದ್ಸಲ ಹೇಳಿ ಮಾತಾಜಿ. ಹಾ ಹೇಳಿ. ಬುದ್ಧಿರ್ಜ್ಞಾನ ಅಸಮ್ಮೋಹಃ. ಜ್ಞಾನಂ ಬುದ್ಧಿರ್ಜ್ಞಾನಂ ಅಸಮ್ಮೋಹಃ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಭಯಮೇವ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಎಂ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಬುದ್ಧಿ ಜ್ಞಾನಂ ಬುದ್ಧಿರ್ಜ್ಞಾನಂ ಅಸಮ್ಮೋಹಃ. ಬುದ್ಧಿ ಜ್ಞಾನ ಅಸಮ್ಮೋಹ ಜ್ಞಾನಂ ಕ್ಷಮಾ ಅಲ್ಲಿ ಸತ್ಯಂ ಬುದ್ಧಿರ್ಜ್ಞಾನಂ ಅಸಮ್ಮೋಹಃ. ಬುದ್ಧಿ ಜ್ಞಾನ ಸಮೋಹ ಕ್ಷಮಾ ಸತ್ಯಂ ದಮ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಭಯಂ ಹರೇ ಚ ಕೃಷ್ಣ ಮಾತಾಜಿ, ಭಯಮೇವ ಧನ್ಯವಾದಗಳು. ಚ. ಅಲ್ಲಿ ಭಯಂ ಚ ಭಯಮೇವ ಹೇಳ್ಬಾರ್ದು. ಭಯಂ ಚ ಅಭಯ, ಅಲ್ಲಿ ಭಯಂ ಚ ಅಭಯ ಅಂತ ಹೇಳಿ, ಇಲ್ಲಾಂದ್ರೆ ಭಯಂ ಚ ಭಯಮೇವ ಚ ಅಂತ ಹೇಳಿ, ಆಯ್ತಾ? ಭಯಂ ಚ ಭಯಂ ಭಯಮೇವ ಚ ಚ. ಭಯಮೇವ ಚ. ಭಯಂ ಚ ಭಯಮೇವ ಚ. ಹಾ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ಧಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗಿ. ನೆಕ್ಸ್ಟ್ ಪದ್ಮ ಮಾತಾಜಿನ ಕರಿಬೇಕು. ಶ್ಲೋಕ ಮಾತಾಜಿ ಒಂಚೂರು ಅರ್ಥ ಕೇಳ್ಬೋದಾ ಮಾತಾಜಿ ಇದ್ರಲ್ಲಿ? ಹಾ ಕೇಳಿ. ಅಂದ್ರೆ ಅಲ್ಲ ಇದೆಲ್ಲ ಕ್ಯಾರೆಕ್ಟರ್ಸ್ ಅಂದ್ರೆ ಬುದ್ಧಿ ಜ್ಞಾನ ಎಲ್ಲ ದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ, ಅಂದ್ರೆ ನಾನೇ ಇದ್ರನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾರೆ. ಎಲ್ಲ ಗುಣಗಳನ್ನ ಸೃಷ್ಟಿ ಮಾಡಿದವನು ನಾನೊಬ್ಬನೇ ಅಂತ ಹೇಳ್ತಾರೆ ಇಲ್ಲಿ. ಹಾ ಅಲ್ಲ ಮಾತಾಜಿ, ಅದು ಅಂದ್ರೆ ಇದ್ರಲ್ಲಿ ಈಗ ಒಳ್ಳೇದು ಕೆಟ್ಟದ್ದು ಎಲ್ಲ ಉಂಟಲ್ಲ, ಅಂದ್ರೆ ಅದ್ರಲ್ಲಿ ನಾವಂದ್ರೆ ಅದ್ರಲ್ಲಿ ಸಹ ದೇವರನ್ನೇ ಕಾಣ್ಬೇಕು ಅಂತ ಹೇಳ್ತಾ ಇರುದು ಮಾತಾಜಿ. ಹೌದು ಸರಿ ಅಲ್ಲ? ನಾವು ಅಂದ್ರೆ ಕೆಟ್ಟದಿದ್ರೆ ಅದನ್ನ ಇದು ನಿರ್ಮೂಲ ಮಾಡಿ ನಾವು ಒಳ್ಳೆದನ್ನ ಅಳವಡಿಸ್ಕೊಳ್ಬೇಕು. ಅದೇ ಇದಿಷ್ಟರಲ್ಲಿ ಅಂದ್ರೆ ದೇವ್ರು ನಮ್ಗೆ ಚಾಯ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ತಪ್ಪಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತ. ಸರಿ ಅಲ್ಲ ಮಾತಾಜಿ? ಹೌದು. ಅಂದ್ರೆ ಎಲ್ಲ ಅವರಿಂದಲೇ ಬಂದಿರುವಂತದ್ದು. ಈಗ ನಮ್ಮ ಈ ಭೌತಿಕ ಸಂಪರ್ಕದಲ್ಲಿ ಬರುವಾಗ ಈ 3 ಗುಣಗಳಿಂದಾಗಿ ನಾವು ಆಯಾ ಒಂದು ದೇಹವನ್ನ ಪಡ್ಕೊಳ್ತೇವೆ. ಆಯಾ ಕರ್ಮ ಮಾಡುವುದ್ರಿಂದ ಸುಖ ದುಃಖ ಎಲ್ಲ ನಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡು, ಹಾಗೆ ಅದರ ಎಲ್ಲದರ ಸೃಷ್ಟಿ ಭಗವಂತನೇ ಮಾಡಿರುವಂತದ್ದು ಅಂತ ಹೇಳ್ಕೊಂಡು, ಮತ್ತೆ ನಮ್ಗೆ ಬುದ್ಧಿ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ಬುದ್ಧಿ ಕೂಡ ಕೊಟ್ಟಿದ್ದಾರೆ, ಉತ್ತಮ ಪ್ರಜ್ಞೆ ಕೂಡ ಕೊಟ್ಟಿದ್ದಾರೆ. ಅದನ್ನ ನಿರ್ಮೂಲನೆ ಮಾಡಿ ನಾವು ಒಳ್ಳೆದನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಜ್ಞೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಗೆ, ಅಲ್ವಾ? ಆಯ್ತು. ಹರೇ ಕೃಷ್ಣ. ಸರಿ. ಕೃಷ್ಣ. ಅಹಿಂಸಾ ಸಮತಾ ತುಷ್ಟಿಃ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ.
ಇಲ್ಲಿ ಪದಗಳ ಅರ್ಥ ನೋಡುವ. ಅಹಿಂಸೆಯು, ಸಮತಾ ಸಮಾನತೆಯು, ತುಷ್ಟಿಹಿ ತೃಪ್ತಿಯು, ತಪಃ ತಪಸ್ಸು, ದಾನವು, ಯಶಃ ಕೀರ್ತಿಯು, ಅಯಶಃ ಅಪಕೀರ್ತಿಯು, ಭವಂತಿ ಉಂಟಾಗುತ್ತವೆ, ಭಾವಾಹ ಸ್ವಭಾವಗಳು, ಭೂತಾನಾಂ ಜೀವಿಗಳ, ಮತ್ತಃ ನನ್ನಿಂದ, ಏವ ಖಂಡಿತವಾಗಿಯೂ, ಪೃಥಕ್ ವಿಧಾಹ ವಿಧ ವಿಧವಾಗಿ ವ್ಯವಸ್ಥೆ ಮಾಡಲಾದ. ಇಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಅವಾಗ್ಲೇ ಹೇಳಿದ್ರು, ಬುದ್ಧಿ ಜ್ಞಾನ ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ. ಈಗ ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ. ಜೀವಿಗಳ ಈ ಎಲ್ಲಾ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ ಅಂತೇಳಿ ಹೇಳ್ತಾ ಇದ್ದಾರೆ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿದಾಃ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿದಾಃ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿದಾಃ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿದಾಃ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿದಾಃ. ಓದಿಸ್ಬೋದು ಮಾತಾಜಿ, ಈಸಿ ಇದೆ. ಮಂಜುಳಾ ಮಾತಾಜಿ ಓದಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಾಃ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಪಾರ್ವತಮ್ಮ ಮಾತಾಜಿ ಓದಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಾಃ. ಹರೇ ಕೃಷ್ಣ ಮಾತಾಜಿ. ಶಾರದಾ ಹಿಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗೋಣ. ಓಕೆ. ಶ್ಲೋಕ 6. ಮಹರ್ಷಯಃ ಸಪ್ತ ಪೂರ್ವೇ. ಮಹರ್ಷಯಃ ಸಪ್ತ ಪೂರ್ವೇ. ಚತ್ವಾರೋ ಮನವಸ್ತಥಾ. ಇಲ್ಲಿ ಚತ್ವಾರಃ ಮನವ ತಥಾ ಅಂತ ಬರ್ತದೆ. ಮನವಸ್ತತ. ಚತ್ವಾರೋ ಮನವಸ್ತಥಾ. ಮದ್ಭಾವಾ ಮಾನಸಾ ಜಾತಾಃ. ಯೇಷಾಂ ಲೋಕ ಇಮಾಃ ಪ್ರಜಾಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ.
ಮಹರ್ಷಯಃ ಸಪ್ತಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ ಮದ್ಭಾವಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಪದಗಳ ಅರ್ಥ ನೋಡುವ. ಮಹರ್ಷಯಃ ಮಹರ್ಷಿಗಳು, ಸಪ್ತ 7, ಪೂರ್ವೇ ಹಿಂದೆ, ಚತ್ವಾರಃ 4, ಮನವಃ ಮನುಗಳು, ತಥಾ ಕೂಡ, ಮದ್ಭಾವಾಃ ನನ್ನಿಂದ ಜನಿಸಿದ, ಮಾನಸಾಹ ಮನಸ್ಸಿನಿಂದ, ಜಾತಃ ಹುಟ್ಟಿದವರು, ಯೇಷಾಂ ಅವರ, ಲೋಕೆ ಪ್ರಪಂಚದಲ್ಲಿ, ಇಮಾಹ ಈ ಎಲ್ಲ, ಪ್ರಜಾಃ ಪ್ರಜೆಗಳು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಅಂತೇಳಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಸಪ್ತಋಷಿಗಳು, ಆಮೇಲೆ 4 ಮಹರ್ಷಿಗಳು ಎಲ್ಲ ಬಂದ್ಮೇಲೆ ಅವರಿಂದ ಮತ್ತೆ ಪ್ರಜೋತ್ಪತ್ತಿ ಇದ್ ಮಾಡ್ತಾರೆ. ಇವರಿಷ್ಟು ಜನ ಮನಸ್ಸಿನಿಂದ ಹುಟ್ಟಿದವರು, ಆಮೇಲೆ ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರು ಅಂತ ಹೇಳಿದ್ರೆ, ಬ್ರಹ್ಮನ ಸೃಷ್ಟಿ ಆದ್ಮೇಲೆ ವಿಸರ್ಗ ಸೃಷ್ಟಿ ಮಾಡ್ತಾರೆ, ಜ್ಞಾನವನ್ನ ಕೊಡ್ತಾರೆ ಭಗವಂತ. ಆ ಬ್ರಹ್ಮನ ವಿಸರ್ಗ ಸೃಷ್ಟಿಯಲ್ಲಿ ಇತರ ಜೀವಿಗಳೇನಿದ್ದಾರೆ ಅವರೆಲ್ಲ ಹುಟ್ಟುತ್ತಾರೆ ಅಂತ ಹೇಳ್ಕೊಂಡು, ಇತರ ಲೋಕಗಳಲ್ಲಿ ಇರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಅಂತೇಳಿ ಹೇಳ್ತಾ ಇದ್ದಾರೆ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಂ ಪ್ರಜಾಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಃ ಪ್ರಜಾಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸ ಜಾತಃ ಯೇಷಾಂ ಲೋಕ ಇಮಾ ಪ್ರಜಾಃ. ಏಷಾಂ ಅಲ್ಲಿ ಏಷಾಂ ಅಂತ ಹೇಳಿ, ಯಾಕಂದ್ರೆ ಅವರು ಅಂತೇಳಿ ಅರ್ಥ ಬರ್ತದೆ. ಏಷಾಂ ಲೋಕ ಇಮಾ ಪ್ರಜಾಃ. ಯೇಷಾಂ ಲೋಕ ಇಮಃ ಪ್ರಜಾಃ. ಹರೇ ಕೃಷ್ಣ. ಅಲ್ಲಿ ಶ್ರೀಕಾಂತ್ ಪ್ರಭುಜಿ ಕೂಡ ಇದ್ದಾರೆ ಮಾತಾಜಿ, ಮೇಲೆ ಅವರು ಅನ್ಮ್ಯೂಟ್ ಅಲ್ಲಿ ಇದ್ದಾರೆ. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಶ್ವೇತ ಮಾತಾಜಿ ಓದಿ. ಶ್ವೇತ ಮಾತಾಜಿ ಓದಿ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರ ಮನವಸ್ತತಾ ಮದ್ಭಾವ ಮನಸಾ ಜಾತಾಃ ಯೇಷಾಂ ಲೋಕ ಇಮಾ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ.
महर्षय सप्त पूर्वे चत्वारो मनवस्तथा मद्भावा मानसा जाताः येषां लोक इमा प्रजाः. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಪ ದಾನೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರಿಗೆ ಮ್ಯೂಟ್ ಮಾಡ್ಕೊಳಕ್ ಬರ್ತಾ ಇಲ್ಲ ಮಾತಾಜಿ. ನೋಡ್ತಾ ಹೌದಾ, ಇದ್ದೀನಿ. ಅನ್ಮ್ಯೂಟ್ ಮಾಡ್ಲಿಕ್ಕೆ ಬರಲ್ವಾ? ಹಾ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗೋಣ. ಓಕೆ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ವಿಭೂತಿಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಮಮ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯುಜ್ಯತೆ ಸಂಶಯಃ. ಇಲ್ಲಿ ನಾತ್ರ ಹೇಳಿದ್ರೆ ಅತ್ರ ಅಂತ ಹೇಳ್ಕೊಂಡು ಎಂದಿಗೂ ಇಲ್ಲ ಅಂತ ಆಗತ್ತೆ. ಅಲ್ಲಿ ಎಂದಿಗೂ ಇಲ್ಲ ಅಂತ ಆಗತ್ತೆ. ಹಾಗೆ ಅತ್ರ ನಾತ್ರ ಅಂತ ಬರುತ್ತೆ. ಮತ್ತೆ ಅವಿಕಲ್ಪೇನ ಅಂತ ಬರುತ್ತೆ. ಅವಿಕಲ್ಪೇನ ಸೋವಿಕಲ್ಪೇನ ಅಂತ ಬರುತ್ತೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಏತಾಂ ವಿಭೂತಿಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಇಲ್ಲಿ ಪದಗಳ ಅರ್ಥ ನೋಡುವ. ಏತಾಂ ಈ ಎಲ್ಲ, ವಿಭೂತಿಂ ಐಶ್ವರ್ಯವನ್ನು, ಯೋಗಂ ಯೋಗ ಶಕ್ತಿಯನ್ನು, ಚ ಕೂಡ, ಮಮ ನನ್ನ, ಯಾರು, ವೇತ್ತಿ ತಿಳಿಯುತ್ತಾನೋ, ತತ್ವತಃ ನಿಜವಾಗಿಯೂ, ಸಹ ಅವನು, ಅವಿಕಲ್ಪೇನ ವಿಕಲ್ಪವಿಲ್ಲದೆ, ಯೋಗೇನ ಭಕ್ತಿ ಸೇವೆಯಲ್ಲಿ, ಯುಜ್ಯತೆ ನಿರತನಾಗುತ್ತಾನೆ, ಎಂದಿಗೂ ಇಲ್ಲ, ಅತ್ರ ಇಲ್ಲಿ, ಸಂಶಯ ಸಂದೇಹವು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಏತಾಂ ವಿಭೂತಿಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಏತಾಂ ವಿಭೂತಿಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಏತಾಂ ವಿಭೂತಿಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು. AP ಸುಮಿತ್ರಾ ಮಾತಾಜಿ ಓದಿ. ಸುಮಿತ್ರಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತಂ ವಿಭೂತಿ ಯೋಗಂಚ ಮಮ ಯೋ ವೇತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಶ್ರುತಿ ಕನ್ನಡ ಶ್ರುತಿ ಮಾತಾಜಿ ಓದಿ. ಅನ್ಮ್ಯೂಟ್ ಆಯ್ತು, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಿಯಾ ಮಾತಾಜಿ?
ಓದಿ ಗಾಯತ್ರಿ ಮಾತಾಜಿ ಓದಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ, ಧನ್ಯವಾದ. ಧನ್ಯವಾದಗಳು. ಶ್ರುತಿ ಮಾತಾಜಿ ಹರೇ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಮಾತಾಜಿ ಮುಂದಕ್ಕೆ ಹೋಗೋಣ. ಹಾ. ಶ್ಲೋಕ 8 ತುಂಬಾ ಇಂಪಾರ್ಟೆಂಟ್. ಇದು ಚತುಶ್ಲೋಕಿ ಭಗವದ್ಗೀತಾ ಅಂತ ಬರುತ್ತೆ, 8ರಿಂದ 11ರವರೆಗೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಹಂ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಇಲ್ಲಿ ಪದಗಳ ಅರ್ಥ ನೋಡುವ. ಅಹಂ ನಾನು, ಸರ್ವಸ್ಯ ಎಲ್ಲದರ, ಪ್ರಭವಃ ಉತ್ಪತ್ತಿಯ ಮೂಲನು, ಮತ್ತಃ ನನ್ನಿಂದ, ಸರ್ವಂ ಪ್ರತಿಯೊಂದು, ಪ್ರವರ್ತತೆ ವ್ಯಕ್ತವಾಗುತ್ತದೆ, ಇತಿ ಹೀಗೆ, ಮತ್ವಾ ತಿಳಿದು, ಭಜಂತೆ ಭಕ್ತಿಯುಳ್ಳವರಾಗುತ್ತಾರೆ, ಮಾಂ ನನ್ನಲ್ಲಿ, ಬುಧಾಹ ವಿದ್ವಾಂಸರು, ಭಾವ ಸಮನ್ವಿತಾಹ ಅತ್ಯಂತ ಗಮನಪೂರ್ವಕವಾಗಿ. ಅಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನ ಪೂಜಿಸುತ್ತಾರೆ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಅಹಂ ಸರ್ವಸ್ಯ ಪ್ರಭವೋ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ, ಓದಿಸ್ಬೋದು, ಈಸಿ ಇದೆ ಇದು. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಸ್ವಂ ಪ್ರವರ್ತತೆ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಇನ್ನೊಂದ್ಸಲ ಓದಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ. ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ, ಧನ್ಯವಾದಗಳು. ಲೋಕಜೀವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭುಃ ಮತ್ತಃ ಪ್ರಭವೋ. ಅಹಂ ಸರ್ವಸ್ಯ ಪ್ರಭವೋ. ಅಹಂ ಸರ್ವಸ್ಯ
प्रभहो मत् सर्वं प्रवर्तते इति मत्वा भजन्ते मां बुधभावसमन्वितः। ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದಗಳು. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗೋಣ. ಓಕೆ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣಾಃ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಮಚ್ಚಿತ್ತ ಮದ್ಗತ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇಲ್ಲಿ ಪದಗಳ ಅರ್ಥ ನೋಡುವ. ಮಚ್ಚಿತ್ತ ಅಂತ ಹೇಳಿದ್ರೆ ಮತ್ ಚಿತ್ತಾಹ, ನನ್ನ ಪೂರ್ಣ ಮನಸ್ಸಿನಿಂದ ನನ್ನಲ್ಲಿ ಲೀನವಾಗಿ ಅಂತ ಹೇಳಿ ಹೇಳ್ತಾರೆ. ಮತ್ ಅಂದ್ರೆ ನಾನು ಅಂತ ಆಗ್ತದೆ. ಚಿತ್ತಾಹ ಪೂರ್ಣ ಮನಸ್ಸಿನಿಂದ ನನ್ನಲ್ಲಿ ಲೀನರಾಗಿ. ಮತ್ ಗತ ಪ್ರಾಣಾಹ ಜೀವನವನ್ನು ನನ್ನಲ್ಲಿ ಅರ್ಪಿಸಿದವರಾಗಿ. ಬೋಧಯಂತ ಬೋಧಿಸುತ್ತಾ, ಪರಸ್ಪರಂ ಅವರವರಲ್ಲಿ, ಕಥೆಯಂತಹ ಮಾತನಾಡುತ್ತಾ, ಚ ಕೂಡ, ಮಾಂ ನನ್ನ ವಿಚಾರವಾಗಿ, ನಿತ್ಯಂ ನಿರಂತರವಾಗಿ, ತುಷ್ಯಂತಿ ತೃಪ್ತರಾಗುತ್ತಾರೆ, ಚ ಕೂಡ, ರಮಂತಿ ದಿವ್ಯಾನಂದವನ್ನು ಅನುಭವಿಸುತ್ತಾರೆ ಕೂಡ, ಚ ಕೂಡ. ಇಲ್ಲಿ ಹೇಳ್ತಾ ಇದ್ದಾರೆ ಅನುವಾದದಲ್ಲಿ, ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ, ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಅಂತ ಹೇಳ್ಕೊಂಡು. ಯಾರು ಈ ಒಂದು ಭಗವಂತನ ಎಲ್ಲದರ ಮೂಲ ಅಂತ ತಿಳ್ಕೊಂಡ್ಮೇಲೆ, ಸಂಪೂರ್ಣವಾಗಿ ತಿಳ್ಕೊಂಡ್ಮೇಲೆ ಭಗವಂತನನ್ನ ಅವರ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ, ನಿರತರಾಗ್ತಾರೆ, ಹೃದಯ ತುಂಬಿ ಭಗವಂತನನ್ನ ಪೂಜಿಸ್ತಾರೆ, ಅಂತವರು ಪರಿಶುದ್ಧ ಭಕ್ತರ ಅವರ ಯೋಚನೆಗಳೆಲ್ಲ ಭಗವಂತನಲ್ಲಿ ನೆಲೆಸಿರ್ತವೆ. ಹಾಗೆ ಅವರ ಬದುಕುಗಳು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿತವಾಗಿರುತ್ತವೆ. ಹಾಗೇನೆ ಪರಸ್ಪರವಾಗಿ ಭಗವಂತನ ವಿಷಯಗಳನ್ನ ತಿಳಿಸಿಕೊಡುತ್ತಾ, ಆ ಭಗವಂತನ ಬಗ್ಗೆ ಮಾತನಾಡುತ್ತಾ ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ರಮಂತಿ ಅಂತ ಹೇಳಿದ್ರೆ ದಿವ್ಯಾನಂದವನ್ನು ಅನುಭವಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು, ಓದಿಸಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಓದಿ.
चित्तमद्गता प्राणः बोधयन्तः परस्परं कथयन्तश्च मां नित्यं तुष्यति च रमन्ति च ತುಷ್ಯಂತಿ ಚ ರಮಂತಿ ಚ ತುಷ್ಯತಿ ಅಲ್ಲ ತುಷ್ಯಂತಿ तुष्यन्ति च रमन्ति च ರಮಂತಿ ಚ रमन्ति च तुष्यन्ति च रमन्ति च ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಚ್ಚಿತ್ತ ಮದ್ಗತ ಪ್ರಾಣಃ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಪ್ರಾಣಃ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಹರೇ ಕೃಷ್ಣ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಾತಾಡೋರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮದ್ಗತ ಪ್ರಾಣಾಹ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಸೌಮ್ಯ ಮಾತಾಜಿ ಓದಿ. ಸೌಮ್ಯ ವಿಜಯ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ. ಇನ್ನೊಂದು ಶ್ಲೋಕ ಮಾಡಿ ನಾವು ಮತ್ತೆ ಏಕಾದಶಿ ಮಹಾತ್ಮೆಯನ್ನ ಓದುವ. ಆಯ್ತಾ? ಹಾ ಮಾತಾಜಿ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಇಲ್ಲಿ ಮಾಂ ಉಪಯಾಂತಿ ಅಂತ ಹೇಳಿದ್ರೆ ಮಾಂ ಉಪಯಾಂತಿ ನನ್ನಲ್ಲಿಗೆ ಬರುತ್ತಾರೆ ಅಂತ ಅರ್ಥ ಆಗ್ತದೆ. ಏನ ಮಾಂ ಉಪಯಾಂತಿ ತೇ. ಇಲ್ಲಿ ಪದಗಳ ಅರ್ಥ ನೋಡುವ. ತೇಷಾಂ ಅವರಿಗೆ, ಯಾರು ಭಗವಂತನ ಬಗ್ಗೆ ಸತತವಾಗಿ ಅವರವರು ಮಾತಾಡ್ಕೊಂಡು ಖುಷಿ ಪಡ್ಕೊಂಡು ಇರ್ತಾರೆ ಅಂತವರಿಗೆ, ತೇಷಾಂ ಅವರಿಗೆ, ಸತತ ಯುಕ್ತಾನಾಂ ಸತತವಾಗಿ ನಿರತರಾದ, ಭಜತಾಂ ಭಕ್ತಿ ಸೇವೆಯನ್ನು ಸಲ್ಲಿಸುವುದರಲ್ಲಿ, ಪ್ರೀತಿಪೂರ್ವಕಂ ಪ್ರೇಮ ಭಾವೋದ್ರೇಕದಲ್ಲಿ, ದದಾಮಿ ನೀಡುತ್ತೇನೆ, ಬುದ್ಧಿಯೋಗಂ ನೈಜ ಬುದ್ಧಿಯನ್ನು, ತಂ ಏನ ಯಾವುದರಿಂದ, ಮಾಂ ನನ್ನಲ್ಲಿಗೆ, ಉಪಯಾಂತಿ ಬರುತ್ತಾರೆ, ತೇ ಅವರು. ಅನುವಾದದಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ ಅಂತೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ
ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಮಾಮುಪಯಾಂತಿ ತೇ. ಓದಿಸ್ಬೋದು ಮಾತಾಜಿ, ಇದು ಓದಿಸಿ. ಇನ್ನೊಂದು ಕೂಡ ನಾನು ಮುಗಿಸಿಯೇ ಮತ್ತೆ ಹೋಗ್ತೇನೆ ಮುಂದಕ್ಕೆ, ಯಾಕಂದ್ರೆ ಇದು ಚತುಶ್ಲೋಕಿ ಆಗತ್ತೆ ಅವಾಗ. ಇನ್ನೊಂದು ಕೂಡ ಓದ್ಬೇಕು. ಓಕೆ ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಮತ್ತೆ ಶ್ಲೋಕ 10. ತೇಷಾಂ ಸತತಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಧನ್ಯವಾದಗಳು. ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 10. ತೇಷಾಂ ಸತತಯುಕ್ತಾನಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಯೇನ ಮಾಮುಪಯಾಂತಿ ತೇ. ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ವೇತ KP ಮಾತಾಜಿ. ಸುಮಿತ್ರಾ ಮಾತಾಜಿ. ಶ್ವೇತ ಮಾತಾಜಿ ನೀವು ಸಹ. ಹರೇ ಕೃಷ್ಣ ಮಾತಾಜಿ. ಹರೇ ಓದಿ ಕೃಷ್ಣ. ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಅಲ್ಲಿ ಹರೇ ಸೌಮ್ಯ ಕೃಷ್ಣ ವಿಜಯ್ ಮಾತಾಜಿ. ಇದ್ದಾರೆ ಮಾತಾಜಿ, ಅವ್ರು ಹ್ಯಾಂಡ್ ರೈಸ್ ಧನ್ಯವಾದ. ಮಾಡಿದ್ದಾರೆ. ಅವ್ರು ಓದಿದ್ರಾ? ಇಲ್ಲಲ್ಲ. ಓದಿದ್ರು ಮಾತಾಜಿ. ಲಾಸ್ಟ್ ಶ್ಲೋಕ ಓದಿದ್ರು. ಓಕೆ ನೆಕ್ಸ್ಟ್ ಶ್ಲೋಕ ಓದೋಕ್ ಹೇಳೋಣ ಮಾತಾಜಿ. ಓಕೆ ಓಕೆ. ನೆಕ್ಸ್ಟ್ ಹೋಗೋಣ ಮಾತಾಜಿ. ನೀವು ಓದ್ತೀರಾ? ಇದು ನೀವು ಓದಿ. ಹಾ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜಂತಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಯೇನ ಮಾಮುಪಯಾಂತಿ ತೇ. ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ. ಮುಂದೆ ಹೋಗುವ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ನಾನು ಹಾ, ಹೊರಗಡೆ ಓದಿ. ಹೋಗ್ಬೇಕು. ಓದಿ. ನಾನು ಓದಿಲ್ಲ. ಲೋಕೇಶ್ ಪ್ರಭುಜಿ ಓದಿಲ್ಲ. ನಾನು ಅದೇ ನೋಡಿದೆ, ಓದಿದಾಗಿಲ್ಲ ಅಂತ. ಮತ್ತೆ ನನ್ ಗಮನ ಬೇರೆ ಕಡೆ ಇತ್ತೇನೋ ಅನ್ನೋ, ನಾನ್ ಕೇಳಿಸ್ಕೊಳ್ಳಿಲ್ಲ ಅಂತ ಅಂದ್ಕೊಂಡೆ. ಹಾ ಓದಿ ಮಾತಾಜಿ ಓದಿ. ನಾನು ಓದ್ತೀನಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ತೇಷಾಂ ಒಂದ್ ನಿಮಿಷ ಸತತಯುಕ್ತಾನಾಂ ಲೋಕೇಶ್ ಪ್ರಭುಜಿ, ಮಧುರ ವೆಂಕಟೇಶ್ ಓದ್ತಾ ಇದ್ದಾರೆ. ಓದಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಈಗ ಓದಿ ಲೋಕೇಶ್ ಧನ್ಯವಾದಗಳು ಪ್ರಭುಜಿ, ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗೋಣ ಮಾತಾಜಿ. ಹಾ ಇಲ್ಲ, ಟೈಮ್ ಆಯ್ತು. ಬೇಡವಾದ್ರೆ ನಾವು ಏಕಾದಶಿದು ಓದ್ಬೇಕಲ್ವಾ? ಬೇಡವಾ? ಹಾ ಓಕೆ ಮಾತಾಜಿ. Please ಬನ್ನಿ. ಮಾತಾಜಿ ಮುಂದೆ ಹೋಗೋಣ ಮಾಡಿ ಮಾತಾಜಿ. ಮಾಡ್ಲಾ? ಓಕೆನಾ? ಇರ್ತೀರಾ? ಮಾತಾಜಿ. ಓಕೆ ಮಾತಾಜಿ. ಸರಿ ಸರಿ. ಹಾಗಾದ್ರೆ 11 ಮುಗಿಸೇ ಹೋಗುವ ಹಾಗಾದ್ರೆ. ಓಕೆ. ನಿಮ್ಗೆ ತೊಂದ್ರೆ ಆಗ್ಬಾರ್ದಲ್ಲ. ನಾವು 7 ಗಂಟೆ ಹೇಳಿ 7:15 7:45 ಎಲ್ಲ ಆಗ್ತಾ ಉಂಟು ನಮ್ದು. ಅದಕ್ಕೆ ಮಾತಾಜಿ ಶ್ಲೋಕ ಇವತ್ತು ನಮ್ಗೆ ಟೈಮ್ ಉಂಟು ಇದ್ರಲ್ಲಿ. ಯಾಕಂದ್ರೆ ಈ ಲಿಂಕ್ ಬೇರೆಯವರಿಗೆ ಬೇಡ, ಅದ್ರಿಂದಾಗಿ ಬೇಕು ಇದ್ರಲ್ಲಿ. ಮಾತಾಜಿ ನೆಕ್ಸ್ಟ್ ಫ್ರೈಡೆ ಚಾಟ್ ಅಲ್ಲಿ ಹಾಕ್ಬೇಕು ಮಾತಾಜಿ. ಗೊತ್ತಾಗ್ಲಿಲ್ಲ ಅವ್ರಿಗೆ, ಅದು ಚಾಟ್ ಅಲ್ಲಿ ಹಾಕಿದ್ರೆ ಅವರು ಕಾಪಿ ಮಾಡಿ ಇಟ್ಕೊಳ್ತಾರೆ ಮಾತಾಜಿ. ಹಾ ಫ್ರೈಡೇನೆ ಹಾಕ್ಬೇಕಲ್ಲ. ಸ್ಯಾಟರ್ಡೇದ್ ಲಿಂಕ್ ಫ್ರೈಡೇನೆ ಹಾಕೊಳ್ಬೇಕು. ಕರೆಕ್ಟ್. ಇಲ್ಲ ಫ್ರೈಡೇನೆ ನಾವು ಗ್ರೂಪ್ ಅಲ್ಲಿ ಇರಲ್ವಲ್ಲ ಕೆಲವರು. ಓಕೆ. ಶ್ಲೋಕ 11. ತೇಷಾಂ ಏವಾ ಅನುಕಂಪಾ
ಅರ್ಥಂ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾಃ ಜ್ಞಾನದೀಪೇನ ಭಾಸ್ವತ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಇಲ್ಲಿ ಪದಗಳ ಅರ್ಥ ನೋಡುವ. ತೇಷಾಂ ಅವರಿಗೋಸ್ಕರ, ಏವ ಖಂಡಿತವಾಗಿಯೂ, ಅನುಕಂಪಾರ್ಥಂ ವಿಶೇಷ ದಯೆಯನ್ನು ತೋರಲು, ಅಹಂ ನಾನು, ಅಜ್ಞಾನಜಂ ಅಜ್ಞಾನದ ಕಾರಣದಿಂದಾದ, ತಮಃ ಅಂಧಕಾರವನ್ನು, ನಾಶಯಾಮಿ ಹೋಗಲಾಡಿಸುತ್ತೇನೆ, ಆತ್ಮಭಾವ ಅವರ ಹೃದಯಗಳಲ್ಲಿ, ಸ್ಥ ನೆಲೆಸಿ, ಜ್ಞಾನದ ದೀಪೇನ ದೀಪದಿಂದ, ಭಾಸ್ವತ ಪ್ರಕಾಶಿಸುತ್ತಾ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾರು ಭಗವಂತನನ್ನ ಪ್ರೀತಿಪೂರ್ವಕ ಸೇವೆಯಲ್ಲಿ ಸದಾ ಮುಡಿಪಾಗಿರ್ತಾರೆ ಅಂತವರಿಗೆ ನಾನು ನನ್ನ ಬಳಿಗೆ ಬರುವ ಬುದ್ಧಿಯನ್ನ, ಅಗತ್ಯವಾದ ಬುದ್ಧಿಯನ್ನ ನಾನು ಕೊಡ್ತೇನೆ. ಅದೇ ರೀತಿ ವಿಶೇಷ ಅನುಕಂಪವನ್ನ ತೋರಿಸಿ ಅವರ ಹೃದಯದಲ್ಲಿದ್ದು ಅವರ ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನ ನಾನು ನಾಶ ಮಾಡ್ತೇನೆ ಅಂತ ಹೇಳ್ಕೊಂಡು ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಎಲ್ಲರಿಗೂ ಓದಿಸೋದಾ ಈ ಶ್ಲೋಕ? ಓದಿಸಿ. ಸೌಮ್ಯ ವಿಜಯ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಕನ್ನಡ ಸೌಮ್ಯಶ್ರೀ ಮಾತಾಜಿ ಓದಿ. ಸೌಮ್ಯಶ್ರೀ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಧನ್ಯವಾದಗಳು. ಧನ್ಯವಾದಗಳು. ಸುಮಿತ್ರಮ್ಮ ಮಾತಾಜಿ ಓದಿ.
ಸುಮಿತ್ರಮ್ಮ ಹರೇ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಓದಿ ಓದಿ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ಪದಾನಿಶ್ ಮಾತಾಜಿ. ಏಕಾದಶಿ ಕಥೆ ಇಲ್ವಾ ಮಾತಾಜಿ? ಇದೆ, ಇದು ಶ್ಲೋಕ ಆದ್ಮೇಲೆ ಹೇಳುವ ಅಂತ. ಓಕೆ ಓಕೆ. ಅಲ್ಪದಾನಿಶ್ ಮಾತಾಜಿ ಓದಿ. ಅನಸೂಯ ಮಾತಾಜಿ ಓದಿ. ದೇಶಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಚಂದನ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಓದ್ತೀನಿ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಕನ್ನಡ ಸೋಮೇಶ್ವರಿ ಮಾತಾಜಿ ಓದಿ. ಎಲ್ಲವರು ಮುಂದೆ ಹೋಗಿ ಮಾತಾಜಿ. ಲೋಕೇಶ್ ಲಿಂಗನಗೌಡ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 11. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಂ ಜಂ ತಮಃ ಅಹಮಜ್ಞಾನಜಂ ತಮಃ ಅಹಮಜ್ಞಾನ. ಸರಿ ಮಾತಾಜಿ. ಹಾ. ತೇಷಾಮೇವಾನುಕಂಪಾರ್ಥಂ ಅಹಂ ಜ್ಞಾನಂ ಜಮ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಇಲ್ಲಿ ಅಹಂ ಅಜ್ಞಾನಜಂ ಹೇಗೆ ಅಂದ್ರೆ ಅಹಂ ಅಜ್ಞಾನಜಂ ತಮಃ, ಅಲ್ಲಿ ಅಹಂ ಅಜ್ಞಾನಜಂ ಬರುತ್ತೆ, ಅಲ್ಲಿ ಅಹಂ ಅಜ್ಞಾನಜಂ ತಮಃ ಹೇಳಿ. ಅಹಂ ಅಜ್ಞಾನಂ ಜಂ ತಮಃ. ಅಲ್ಲಿ ಅಜ್ಞಾನಂ ಬೇಡ, ಅಜ್ಞಾನಜಂ ಅಂತ ಹೇಳ್ಬೇಕು. ಅಹಂ ಅಜ್ಞಾನಜಂ ತಮಃ. ಅಹಂ ಅಜ್ಞಾನಜಂ ತಮಃ. ಹಾ, ಕರೆಕ್ಟ್ ಆಯ್ತು. ಮುಂದೆ ಹೋಗಿ. ಮುಂದೆ ಯಾರು? ಲೋಕೇಶ್ ಪ್ರಭುಜಿ ಓದಿ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಂಪಾರ್ಥಂ ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ. ಕೇಳಿಸ್ತಾ ಇಲ್ಲ? ನೆಟ್ವರ್ಕ್ ಹೋಯ್ತವ್ರು. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದಿದ್ರಾ? ಇಲ್ಲ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಓದಿ. ತೇಷಾಮೇವಾನುಕಂಪಾರ್ಥಂ ಅಹಂ ಜ್ಞಾನಜಂ ತಮಃ. ಓಕೆ ಮಾತಾಜಿ ಹೇಳಿ. ಅಹಮಜ್ಞಾನಜಂ ತಮಃ. ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹರೇ ಕೃಷ್ಣ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಮಾತಾಜಿ, ಕೇಳಿಸ್ತಾ ಇಲ್ಲ?
ಅವ್ರದ್ದು ಮ್ಯೂಟ್ ಆಯ್ತು ಪುನಃ. ಪಾರ್ವತಮ್ಮ ಮಾತಾಜಿ ಓದಿ. ಈ ಲೋಕೇಶ್ ಪ್ರಭುಜಿ ಬಂದ್ರಿ ಈಗ, ಅವ್ರ ಹತ್ರ ಓದಿಸುವ. ಲೋಕೇಶ್ ಪ್ರಭುಜಿ ಓದಿ. ಮಾತಾಜಿ ಸ್ಕ್ರೀನ್ ಕಾಣ್ತಾ ಇಲ್ಲ ಮಾತಾಜಿ, ಏನೋ ಪ್ರಾಬ್ಲಮ್ ಆಗಿದೆ. ಓಕೆ, ಹಾ ಸರಿ, ಹಾಗಾದ್ರೆ ಬೇರೆಯವ್ರಿಗೆ ಓದಿ ಮಾತಾಜಿ. ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. MN ಸಾಯಿಲಕ್ಷ್ಮಿ ಮಾತಾಜಿ ಓದಿ ಈಗ. ಓದಿ. ಧನ್ಯವಾದಗಳು, ಧನ್ಯವಾದಗಳು. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಹರೇ ಕೃಷ್ಣ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಶಾರದಾ. ಹರೇ ಕೃಷ್ಣ ಮಾತಾಜಿ. ದೇಶಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. ಶೋಭಾ ಭಟ್ ಮಾತಾಜಿ ಓದಿ. ಶಿವಶಂಕರ್ ಪ್ರಭುಜಿ ಇದ್ದಾರೆ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಶ್ಲೋಕ 11. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಧನ್ಯವಾದ. ಉಮಾದೇವಿ ಶೋಭಾ ಭಟ್ ಬಂದ್ರು. ಹಾ ಓದಿ ಮಾತಾಜಿ. ಕೃಷ್ಣ ಮಾತಾಜಿ. ತೇಷಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದಿ. ನೆಕ್ಸ್ಟ್ ಮಾತಾಜಿ. ಶ್ಲೋಕ 11. ತೇಷಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಗಿತು ಮಾತಾಜಿ. AP ಸುಮಿತ್ರಮ್ಮ ಹೋದ್ರ ಇದ್ದಾರ? ಅವರು ಓದಿದ್ರಾ? AP ಸುಮಿತ್ರಮ್ಮ ಇದು ಶ್ಲೋಕ ಓದಿದ್ರಾ? ಓಕೆ, ಎಲ್ರು ಓದಿ. ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಜ್ಞಾನದೀಪೇನ ಭಾಸ್ವತಾ. ಹರೇ ಕೃಷ್ಣ. ಓದಿದ್ದೀನಿ ಮಾತಾಜಿ. ಅದು ಯಾಕೋ ಅನ್ಮ್ಯೂಟ್ ಆಗ್ಲೇ ಇಲ್ಲ. ಓದಿದ್ದೀನಿ ಮಾತಾಜಿ. ಸರಿ ಸರಿ ಆಯ್ತು ಮಾತಾಜಿ. ಓಕೆ, ನಾವು ಏಕಾದಶಿದು ಇದು ನೋಡುವ, ವ್ರತದ ಬಗ್ಗೆ ಏನು ಸ್ಟೋರಿ ಇದೆ ನೋಡುವ. ಕಡೆ ಬಡಿ. ಹರೇ ಕೃಷ್ಣ. ಇದು ನಾಳೆದು ಶುಕ್ಲ ಪಕ್ಷ ಶಯನಿ ಏಕಾದಶಿ, ಆಷಾಢ ಶುಕ್ಲ ಪಕ್ಷ ಶಯನಿ ಏಕಾದಶಿಯ ಬಗ್ಗೆ ಹೇಳ್ತಾ ಇದೆ. ನಾಳೆ ಏಕಾದಶಿ, ಅದರ ಬಗ್ಗೆ ನೋಡುವ. ಇಲ್ಲಿ ಯುಧಿಷ್ಠಿರನು ಕೇಳುತ್ತಾನೆ, ಕೇಶವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು? ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ನಾನೇ ಓದುದಾ ಅಲ್ಲ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಓದ್ಬೋದು, ಜೋರಾಗಿ ಓದುವವರಿದ್ರೆ ಓದಿ. ಮಾತಾಜಿ ಒಂದೊಂದ್ ಸ್ವಲ್ಪ ಓದ್ತೀನಿ ಮಾತಾಜಿ ಎಲ್ಲರ ಹತ್ರ. ನಾನೊಂದ್ ಸ್ವಲ್ಪ ಓದ್ತೀನಿ ಮಾತಾಜಿ. ಕೇಶವ, ಆಷಾಢ ಶುಕ್ಲ ಪಕ್ಷದಲ್ಲಿ ಜೋರಾಗಿ ಓದ್ಬೇಕು, ಸ್ಪಷ್ಟವಾಗಿ ಜೋರಾಗಿ ಓದಿ.
ಓದ್ತಾ ಇದ್ದೀನಿ ಮಾತಾಜಿ. ಯುಧಿಷ್ಠಿರನು ಕೇಳುತ್ತಾನೆ, ಕೇಶವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು? ಆ ದಿನ ಯಾವ ದೇವರ ಪೂಜೆ ಮಾಡಬೇಕು ಮತ್ತು ಆ ವ್ರತದ ವಿಧಾನವು ಏನು ಎಂಬುದು ನನಗೆ ನೀ ಹೇಳು. ಶ್ರೀಕೃಷ್ಣನು ಹೇಳುತ್ತಾನೆ, ಎಲೈ ಪೃಥ್ವಿ ಪಾಲಕನಾದ ರಾಜನೇ ಕೇಳು. ಯಾವ ಕಥೆಯನ್ನು ಪೂರ್ವದಲ್ಲಿ ಬ್ರಹ್ಮದೇವರು ನಾರದರಿಗೆ ಹೇಳಿದರೋ ಅದೇ ಆಶ್ಚರ್ಯಕಾರಕ ಕಥೆಯನ್ನು ನಿನಗೆ ನಾನು ಹೇಳುತ್ತೇನೆ. ನಾರದರು ಕೇಳುತ್ತಾರೆ, ತಂದೆ ಆದ ಬ್ರಹ್ಮದೇವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರೇನು? ಅದರ ಮಹಾತ್ಮೆ ಏನು ಎಂಬುದು ನನಗೆ ಹೇಳಿರಿ. ಕಾರಣ ನನಗೆ ವಿಷ್ಣುವಿನ ಆರಾಧನೆ ಮಾಡುವುದಿದೆ. ಬ್ರಹ್ಮದೇವರು ಅನ್ನುತ್ತಾರೆ, ಕಲಿಯುಗದ ಮೇಲೆ ಪ್ರೀತಿಯುಳ್ಳ ಮುನಿಶ್ರೇಷ್ಠ, ನೀನು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದೆ. ನೀನು ನಿಜವಾದ ವೈಷ್ಣವನು. ತ್ರೈಲೋಕ್ಯದಲ್ಲಿ ಏಕಾದಶಿ ಅಂತ ಬೇರೆ ಯಾವ ವ್ರತವೂ ಇಲ್ಲ. ಅದು ಪವಿತ್ರವೂ ಪುಣ್ಯಕಾರಕವೂ ಇದ್ದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ. ಬೇರೆಯವರಿಗೆ ಕೊಡುವ ಮಾತಾಜಿ, ಇನ್ನು ಉಳಿದವರು ಓದ್ಲಿ. ಓಕೆ, ಸ್ವಲ್ಪ ಒಬ್ಬೊಬ್ಬರಿಗೆ. ಓಕೆ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದು ಪವಿತ್ರವೂ ಪುಣ್ಯಕಾರಕವೂ ಇದ್ದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ. ಯಾವ ಮನುಷ್ಯನು ಹುಟ್ಟಿ ಬಂದ ಮೇಲೆ ಈ ವ್ರತವನ್ನು ಮಾಡುವುದಿಲ್ಲವೋ ಅವನು ನಿಜವಾಗಿಯೂ ನರಕಕ್ಕೆ ಬೀಳುತ್ತಾನೆ. ಆಷಾಢ ಮಾಸದಲ್ಲಿಯ ಶುಕ್ಲ ಪಕ್ಷದ ಏಕಾದಶಿಯು ಶಯನಿ ಎಂಬ ಹೆಸರಿನಿಂದ ಪ್ರಸಿದ್ಧವಿದೆ. ಓದ್ತಾ ಇದ್ದಾರ ಮಾತಾಜಿ? ನಾನ್ ಮ್ಯೂಟ್ ಮಾಡಿದವರನ್ನ. ಓಕೆ, ಓದಿ. ಪ್ರಸಿದ್ಧವಿದೆ. ಋಷಿಕೇಶನ ಪ್ರೀತಿಗೋಸ್ಕರ ಈ ಉತ್ತಮವಾದ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ಇನ್ನು ನಾನು ನಿನಗೆ ಏಕಾದಶಿಯ ಬಗ್ಗೆ ಪುರಾಣದಲ್ಲಿಯ ಒಂದು ಕಥೆಯನ್ನು ಹೇಳುತ್ತೇನೆ. ಓದ್ಲಿ ಬಿಡಿ ಮಾತಾಜಿ. ಯಾರೋ ಅವ್ರು ಇಷ್ಟ ಪಾಪ, ಆಮೇಲೆ ಅವ್ರು ಬೇಜಾರ್ ಮಾಡ್ಕೊಂಡು ಮನೆಯಲ್ಲಿ ಮಾತಾಡ್ತಿರುವಂತದ್ದು, ಅದಕ್ಕೆ ಮ್ಯೂಟ್ ಮಾಡ್ಕೊಂಡೆ. ಹೌದಾ? ಸರಿ ಮಾತಾಜಿ. ಆ ಕಥೆಯನ್ನು ಕೇಳಿದ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಪೂರ್ವ ಕಾಲದಲ್ಲಿ ಸೂರ್ಯ ವಂಶದಲ್ಲಿ ಮಾಂಧಾತನೆಂಬ ಅರಸನು ಇದ್ದನು. ಅವನು ಸತ್ಯಪ್ರತಿಜ್ಞನು ಮತ್ತು ಶೂರನೂ ಇದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು ಮತ್ತು ಧರ್ಮಿಷ್ಠನೂ ಆಗಿದ್ದನು. ಅವನ ರಾಜ್ಯದಲ್ಲಿ ಎಂದೂ ಬರಗಾಲವೆಂಬುದೇ ಗೊತ್ತಿರಲಿಲ್ಲ ಮತ್ತು ಯಾರಿಗೂ ಆದಿವ್ಯಾಧಿಗಳೇ ಇರಲಿಲ್ಲ. ಈ ಅರಸನ ಭಂಡಾರದಲ್ಲಿಯ ದ್ರವ್ಯವು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಈ ಪ್ರಕಾರ ರಾಜ್ಯವಾಳುತ್ತಾ ಅನೇಕ ವರ್ಷಗಳು ಗತಿಸಿದವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಓದಿ. ಒಂದು ದಿನ ಹೀಗಾಯಿತು, ಅವನ ಪೂರ್ವ ಜನ್ಮದ ಪಾಪಕರ್ಮದಿಂದ ಅವನ ರಾಜ್ಯದಲ್ಲಿ 3 ವರ್ಷದವರೆಗೆ ಮಳೆ ಬೆಳೆ ಇಲ್ಲದೆ ಬರಗಾಲವಾಯಿತು. ಪ್ರಜೆಗಳು ಕಷ್ಟಪಡ ಹತ್ತಿದರು. ಹಸಿವೆ ನೀರಡಿಕೆಯಿಂದ ಬಹಳ ಬಳಲುತ್ತಿದ್ದರು. ರಾಜ್ಯದಲ್ಲಿ ಸ್ವಲ್ಪವೂ ಧನಧಾನ್ಯ ಇಲ್ಲದ ಮೂಲಕ ಯಜ್ಞಯಾಗಾದಿ ಕರ್ಮಗಳು, ಅಗ್ನಿಹೋತ್ರ, ದೇವಯಜ್ಞ, ಪಿತೃಯಜ್ಞ, ವೇದಾಧ್ಯಯನಾದಿ ಕರ್ಮಗಳೆಲ್ಲ ನಿಂತು ಹೋದವು. ಆಗ ಎಲ್ಲಾ ಪ್ರಜೆಗಳು ರಾಜನ ಹತ್ತಿರ ಬಂದು ಹೇಳಹತ್ತಿದರು, ರಾಜನೇ ಕೇಳು, ಪ್ರಜೆಗಳಿಗೆ ಹಿತವಾಗುವಂತ ನಮ್ಮ ಮಾತು ಕೇಳು. ಪುರಾಣದಲ್ಲಿ ಪಂಡಿತರು ನೀರಿಗೆ ನಾರ ಎಂದು ಅನ್ನುತ್ತಾರೆ. ಸಾಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಮುಂದೆ ಓದಿ ಯಾರಾದ್ರು. ಆ ನೀರಿನಲ್ಲೇ ಭಗವಂತನ ಮನೆ ಇರುವುದು. ಅವರು ಅಲ್ಲೇ ವಾಸವಾಗಿದ್ದರಿಂದ ಅವನಿಗೆ ನಾರಾಯಣನೆಂದು ಹೆಸರು ಬಂದಿರುತ್ತದೆ. ನಾರಾಯಣನು ಎಲ್ಲರ ಅಂತಃಕರಣದಲ್ಲಿರುತ್ತಾನೆ. ಆ ವಿಷ್ಣು ಸ್ವರೂಪನಾದ ಭಗವಂತನು ಎಲ್ಲರ ಅಂತಃಕರಣದಲ್ಲಿ ವಾಸವಾಗಿದ್ದಾನೆ. ಭಗವಂತ ವಿಷ್ಣುವೇ ಪರ್ಜನ್ಯ ಸ್ವರೂಪನಾಗಿರುವನು. ಪರ್ಜನ್ಯದ ವೃಷ್ಟಿಯು ಅವನೇ ಮಾಡುತ್ತಾನೆ. ಆದ್ದರಿಂದ ಅಂತ ಹೇಳಿದ್ರೆ ಮಳೆಗೆ ಪರ್ಜನ್ಯ ಅಂತ ಹೇಳ್ತಾರೆ. ಅದರಿಂದಲೇ ಅನ್ನ ನಿರ್ಮಾಣವಾಗುತ್ತದೆ. ಆ ಅನ್ನದಿಂದಲೇ ಪ್ರಜೆಗಳ ರಕ್ಷಣೆ ಆಗುತ್ತದೆ. ಹೇ ರಾಜ, ಅಂತ ಈ ಪರ್ಜನ್ಯವೇ ಇಲ್ಲದಿದ್ದರೆ ಪ್ರಜೆಗಳ ನಾಶ ಖಂಡಿತವಾಗುತ್ತದೆ. ಆದ್ದರಿಂದ ನೃಪಶ್ರೇಷ್ಠ, ಯಾವ ಮಾತ್ರದಿಂದ ಮಳೆ ಬರುವುದೋ ಮತ್ತು ನಮ್ಮ ಯೋಗಕ್ಷೇಮವು ನಡೆಯುವುದೋ ಅಂತ ಉಪಾಯವನ್ನು ಮಾಡು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಕನ್ಫ್ಯೂಸ್ ಆಗುತ್ತೆ. ಎಲ್ಲಿ ನಿಲ್ಸಿದ್ರು ಮಾತಾಜಿ? ನೋಡಿ, ಇಲ್ಲಿ ಮಾಡು ತನಕ ಓದಿದ್ರು. ಈಗ ಅಲ್ಲಿ ರಾಜನು ಅನ್ನುತ್ತಾನೆ, ಪ್ರಜಾಜನರೇ, ನೀವು ಇದೆಲ್ಲವೂ ಕರೆ ಇರುತ್ತದೆ. ಅನ್ನವು ಬ್ರಹ್ಮಸ್ವರೂಪವು ಇರುತ್ತದೆ. ಈ ಚರಾಚರ ಜಗವೆಲ್ಲ ಅನ್ನದಿಂದಲೇ ಸ್ಥಿರವಾಗಿರುವುದು. ಎಲ್ಲ ಭೂತ ಮಾತ್ರವು ಮತ್ತು ಪ್ರಾಣಿ ಮಾತ್ರಗಳು ಅನ್ನದಿಂದಲೇ ನಿರ್ಮಾಣವಾಗಿರುವರು.
ನಿರ್ಮಾಣವಾಗಿರುವರು. ಜಗತ್ತಿನ ಜೀವನವು ಅನ್ನದಿಂದಲೇ ನಡೆದಿರುವುದು ಪುರಾಣದಲ್ಲಿಯೇ ಮತ್ತು ಜನರ ಬಾಯಿಂದಲೂ ನಾನು ಕೇಳಿದ್ದೇನೆ. ಏಕೆಂದರೆ ರಾಜನು ಅನಾಚಾರದಿಂದಲೇ ಪ್ರಜೆಗಳಿಗೆ ದುಃಖವು ಭೋಗಿಸಬೇಕಾಗುವುದು. ಆದ್ದರಿಂದ ನಾನು ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡುತ್ತಿರುವೆನು. ನಾನೇನಾದರೂ ಪಾಪ ಮಾಡಿದ್ದು ನನಗೆ ಕಂಡು ಬರುವುದಿಲ್ಲ. ಆದರೂ ಪ್ರಜೆಗಳು ಹಿತಕ್ಕಾಗಿ ನಾನು ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ಹೀಗೆಂದು ರಾಜನು ಮನಸ್ಸಿನಲ್ಲಿ ವಿಚಾರ ಮಾಡಿ ವಿಧಾತನಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಸೈನ್ಯ ಸಮೇತವಾಗಿ ಒಂದು ಘೋರಾರಣ್ಯದಲ್ಲಿ ಹೋದನು. ಅಲ್ಲಿ ತಪಸ್ಸು ಮಾಡ್ತಿರುವ ಮುನಿಗಳು ಆಶ್ರಮಕ್ಕೆ ಭೇಟಿ ಕೊಟ್ಟನು. ಸಾಕ ಮಾತಾಜಿ? ಸಾಕು ಮಾತಾಜಿ. ನೆಕ್ಸ್ಟ್ ಮುಂದೆ ಓದಿ ಬೇರೆಯವರು. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಅವನಿಗೆ ಬ್ರಹ್ಮದೇವರ ಅಲ್ಲಿ ಅವನಿಗೆ ಬ್ರಹ್ಮದೇವರ ಮಾನಸ ಪುತ್ರರಾದ ಅಂಗಿರ ಋಷಿಗಳು ಕುಳಿತಿದ್ದನ್ನು ಕಂಡನು. ಅವರ ತೇಜವು 10 ದಿಕ್ಕುಗಳನ್ನೇ ಬೆಳಗಿಸಿತು. ಅವರು ಪ್ರತಿ 2ನೇ ಬ್ರಹ್ಮದೇವರಂತೆ ಕಾಣುತ್ತಿದ್ದರು. ಆ ಋಷಿಗಳನ್ನು ಕಂಡು ಮಂದಾತನಿಗೆ ಬಹಳ ಆನಂದವಾಯಿತು ಮತ್ತು ಅವನ ರಥದಿಂದ ಕೆಳಗೆ ಇಳಿದು ಅವರ ಮುಂದೆ ಕೈ ಮುಗಿದುಕೊಂಡು ನಿಂತನು. ಆಗ ಋಷಿಗಳು ಮಂದಾತನಿಗೆ ಆಶೀರ್ವಾದ ಮಾಡಿದರು ಮತ್ತು ರಾಜ್ಯದಲ್ಲಿಯೂ ಕುಶಲ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಇತ್ತ ಬರುವ ಕಾರಣ ಏನೆಂದು ಕೇಳಿದರು. ಆಗ ರಾಜನು, ಮುನಿಶ್ರೇಷ್ಠ, ನಾನು ಸ್ವಧರ್ಮದಂತೆ ಪೃಥ್ವಿ ಪಾಲನೆ ಮಾಡುತ್ತಿರುವೆನು. ಆದರೂ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಯಾಕೆ ಇರುವುದು? ಇದರ ಕಾರಣವೇನು? ನನಗೆ ಹೇಳಿರಿ. ನನ್ನ ಸಂಶಯ ನಿವಾರಣೆಗಾಗಿ ನಿಮ್ಮ ಪಾದದ ಹತ್ತಿರ ಬಂದಿರುವೆನು. ಇಲ್ಲಿಗೆ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ, ಧನ್ಯವಾದಗಳು. ಬೇರೆಯವರು ಓದಿ. ಹರೇ ಕೃಷ್ಣ ಮಾತಾಜಿ. ಯಾವ ರೀತಿಯಿಂದ ನನ್ನ ಪ್ರಜೆಗಳ ಯೋಗಕ್ಷೇಮ ಸರಿಯಾಗಿ ಆದೀತು ಎಂಬುದನ್ನು ನನಗೆ ಹೇಳಿರಿ. ಅದರಂತೆ ನಾನು ಮಾತನಾಡುವೆ. ಅದರಂತೆ ನಾನು ಮಾಡುವೆನು. ಸಾರಿ ಮಾತಾಜಿ. ನಾನು ಮಾಡುವೆನು. ಅಂಗಿರ ಋಷಿಗಳು ಅನ್ನುತ್ತಾರೆ, ರಾಜ, ಇಂದು ಕೃತ ಯುಗವು ಸರ್ವ ಯುಗದಲ್ಲಿ ಸರ್ವಶ್ರೇಷ್ಠವಾದದ್ದು ಎನ್ನುತ್ತಾರೆ. ಈ ಯುಗದಲ್ಲಿ ಬ್ರಾಹ್ಮಣ ಧರ್ಮವು ಪ್ರಾಧಾನ್ಯವಾಗಿರುವುದು ಮತ್ತು ಧರ್ಮದ 4 ಪಾದಗಳು ಸಂಪೂರ್ಣವಾಗಿರುವುದು. ಈ ಯುಗದಲ್ಲಿ ತಪ ಮಾಡುವ ಅಧಿಕಾರವು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇರುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಾನು ಓದ್ಲ ಮಾತಾಜಿ? ಓದಿ ಮಾತಾಜಿ. ಯಾರು ಓದ್ತೀರಿ? ಕೂಡ್ಲೆ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಈ ಯುಗದಲ್ಲಿ ತಪ್ಪ ಮಾಡುವ ಹೀಗಿರುವಾಗ ರಾಜ, ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರನು ತಪ ಮಾಡುತ್ತಿದ್ದಾನೆ. ಮಾಡಬಾರದ ಕೆಲಸವನ್ನು ಅವನು ಮಾಡುತ್ತಿರುವುದರಿಂದ ನಿನ್ನ ರಾಜ್ಯದಲ್ಲಿ ಮಳೆಯೂ ಆಗಿರುವುದಿಲ್ಲ. ಆದ್ದರಿಂದ ನೀನು ಅವನ ವಧೆ ಮಾಡು, ಅಂದರೆ ಆ ದೋಷವು ದೂರವಾಗುತ್ತದೆ. ರಾಜನು ಅನ್ನುತ್ತಾನೆ, ಆ ತಪ ಮಾಡುತ್ತಿರುವ ಶೂದ್ರನು ನನಗೆ ಯಾವ ಅಪರಾಧಗಳನ್ನು ಮಾಡಿರುವುದಿಲ್ಲ. ಆ ನಿರಪರಾಧಿ ಆದ ಅವನನ್ನು ನಾನು ಕೊಲ್ಲಲಾರೆ. ಇರುವ ದುಷ್ಕಾಲ, ಬರಗಾಲ, ನಾಶವಾಗುವಂಥ ಮತ್ಯಾವುದಾದರೂ ಧಾರ್ಮಿಕವಾದ ಉಪಾಯವನ್ನು ನನಗೆ ಹೇಳಿರಿ. ಋಷಿಗಳು ಅನ್ನುತ್ತಾರೆ, ರಾಜ, ಹಾಗಿದ್ದರೆ ನೀನು ಆಷಾಢ ಶುಕ್ಲ ಪಕ್ಷದಲ್ಲಿಯ ಶಯನಿ ಎಂಬ ಏಕಾದಶಿಯ ವ್ರತ ಮಾಡು. ಸಾಕ ಮಾತಾಜಿ? ಮುಂದೆ ಓದ್ಲಾ? ಹರೇ ಕೃಷ್ಣ. ಮುಂದೆ ಬೇರೆಯವರು ಓದಿ. ಆ ವ್ರತದ ಪ್ರಭಾವದಿಂದ ನಿನ್ನ ರಾಜ್ಯದಲ್ಲಿ ಪರ್ಜನ್ಯವಾಗಿ ಸುಖ ಸಮೃದ್ಧಿ ಆಗುವುದು. ಈ ಏಕಾದಶಿಯು ಸರ್ವಸಿದ್ಧಿ ಕೊಡುವಂತಾದಿರುವುದು. ಎಲ್ಲಾ ತಾಪತ್ರಯಗಳು ನಾಶವಾಗುತ್ತದೆ. ರಾಜ, ನಿನ್ನ ಪರಿವಾರ ಸಮೇತನಾಗಿ ಮತ್ತು ಪುರಜನರ ಸಹಿತವಾಗಿ ಈ ವ್ರತವನ್ನು ಮಾಡು. ಋಷಿಗಳ ಈ ಮಾತು ಕೇಳಿ ರಾಜನು ಮರಳಿ ತನ್ನ ರಾಜಧಾನಿಗೆ ಬಂದನು. ಆಷಾಢ ತಿಂಗಳು ಬಂದ ನಂತರ ಆತನು ಶಯನಿ ಏಕಾದಶಿಯ ವ್ರತ ಮಾಡಿದನು ಮತ್ತು ಅವನ ಚತುರ್ವರ್ಣದ ಪ್ರಜೆಗಳೆಲ್ಲ ಈ ವ್ರತವನ್ನು ಮಾಡಿದರು. ರಾಜನೇ, ಕೇಳು. ಎಲ್ಲರೂ ಈ ವ್ರತವನ್ನು ಮಾಡಿದಾಕ್ಷಣ ಮೇಘಗರ್ಜನೆ ಶುರುವಾಗಿ ಮಳೆಯು ಪ್ರಾರಂಭವಾಯಿತು. ಬೇರೆಯವರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಪೃಥ್ವಿಯು ಜಲಮಯವಾಯಿತು ಮತ್ತು ಸ್ವಲ್ಪ ದಿನಗಳಲ್ಲಿಯೇ ಹಸಿರು ಬೆಳೆಗಳಿಂದ ಶೋಭಿಸ ಹತ್ತಿತು. ಋಷಿಕೇಶನ ಪ್ರಸಾದದಿಂದ ಎಲ್ಲಾ ಜನರು ಸುಖ ಸಂಪತ್ತನ್ನು ಪಡೆದರು. ಆದ ಕಾರಣ ಶಯನಿ ಏಕಾದಶಿಯ ಈ ಉತ್ತಮವಾದ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಮಾಡಬೇಕು. ಈ ವ್ರತವು ಸಕಲೈಶ್ವರ್ಯವನ್ನು ಕೊಟ್ಟು ಮುಕ್ತಿ ಕೊಡುವಂತಹದ್ದು ಇರುತ್ತದೆ.
ಈ ಏಕಾದಶಿಯ ಮಹಾತ್ಮೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿಯ ಶಯನಿ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಕೃಷ್ಣಾರ್ಪಣಮಸ್ತು. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಓದಿದವರೆಲ್ಲರಿಗೆ ಕೂಡ ಧನ್ಯವಾದಗಳು. ನಾಳೆ ಏಕಾದಶಿ, ಇವತ್ತು ಸಂಕಲ್ಪ ಮಾಡಿಕೊಂಡು ನಾಳೆ ಏಕಾದಶಿ ವ್ರತ ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತನಲ್ಲಿ ಅನುಗ್ರಹಿಸಿ ಅಂತೇಳಿ ಇವತ್ತೇ ನೀವು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ಳಿ. ನಾಳೆ ಯಶಸ್ವಿಯಾಗಿ ಏಕಾದಶಿಯನ್ನ ಮಾಡಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಹರೇ ಸುನೀತಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.